ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ನಾನು ಕೊಡ್ತಾ ಇದ್ದೇನೆ. ಯಾಕೆಂದರೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಬಿ ಈಸ್ ಮೋರ್ ಆರ್ಡರ್ ನಾಟ್ ಫಾರ್ ಇಟ್ಸ್ ವರ್ಕ್ ಬಟ್ ಇಟ್ ವರ್ಕ್ ಫಾರ್ ಅದರ್ಸ್. ಯಾಕೆಂದರೆ ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ದೇನಿಯಲ್ ದೇವರಾಜ್ ಅವರು ಮಾಡ್ತಾ ಇದ್ದಾರೆ. ಹೆಸರಾಂತ ವಕೀಲರು ಆ್ಯಕ್ಚುಲಿ ಅಲ್ವಾ, ಸ್ವಂತಕ್ಕಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವವನ್ನು ಧಾರೆ ಎರೆದ ವ್ಯಕ್ತಿತ್ವ. ಬಹಳಷ್ಟು ರಚನಾತ್ಮಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡುತ್ತಾ, ನನಗೆ ಕೊಟ್ಟಂಥ ಕೆಲಸ ಏನೆಂದರೆ ಬ್ಯಾಂಕ್ ಪರೀಕ್ಷೆಗೆ, ಯಾಕೆಂದ್ರೆ ನಾನು ಕೆನರಾ ಬ್ಯಾಂಕ್ ಹಳೆಯಲ್ಲಿ ಕೂಡ ಮ್ಯಾನೇಜರ್ ಆಗಿದ್ದೆ. ನಾನು 35 ಅಂದರೆ 100 ಕ್ವಶನ್ಸ್ಗೆ 100 ಮಾರ್ಕ್ಸ್, 1 ಅವರ್ ಟೆಸ್ಟ್. ನೀವು 1 ಗಂಟೆ ಇಂಗ್ಲೀಷ್ ಬೇಕು, ಯು ಶುಡ್ ಪಾಸ್ ದ ಟೆಸ್ಟ್. ನೀವು ಟೆಸ್ಟ್ನಲ್ಲಿ ಪಾಸ್ ಆದರೆ ಸಾಕು. 2ರಲ್ಲಿ ನಿಮಗೆ ಟೆಸ್ಟ್ ಆಫ್ ರೀಸನಿಂಗ್, ನ್ಯೂಮರಿಕಲ್ ಎಬಿಲಿಟಿ, ಕ್ಲರಿಕಲ್ ಆಪ್ಟಿಟ್ಯೂಡ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು ಫೈನಾನ್ಸ್ ಬಗ್ಗೆ, ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ ಒಟ್ಟು 200 ಕ್ವಶನ್ಸ್. 1 ಗಂಟೆ 40 ನಿಮಿಷ, 200 ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ 1 ಗಂಟೆ 160 ನಿಮಿಷ ಇರ್ತದೆ. 806262952952 ಏನಾದ್ರೆ ಫೋನ್ ಮಾಡಿ. ನಂದು ಫ್ರೀ ಕೋಚಿಂಗ್, ನನ್ನೆಲ್ಲ ಫ್ರೀ ಕೋಚಿಂಗ್ ನಾನು ಕೊಡೋದ್ರಲ್ಲಿ ಮಾಡ್ತಾ ಇದ್ದೇನೆ. Thank you, sir. In a couple of minutes, we're going to start carols competition. I request all the groups who are down to come on here. So we're going to start the carols. ಈಗ ನಿಮಗೆ ಕಾಂಪಿಟೇಷನ್ ಬೇಗದಲ್ಲೇ ಸ್ಟಾರ್ಟ್ ಆಗ್ತದೆ. ಇದರ ಕೆಲವು ನಿಯಮ ಸೂತ್ರಗಳನ್ನು ನಿಮ್ಮ ಕಾಲೇಜಿಗೆ ಕಳಿಸಿದ ಇನ್ವಿಟೇಷನ್ ನಿಮ್ಮ ಇದರಲ್ಲಿ ಹಾಕಿ ಕೊಟ್ಟಿದ್ದಾರಂತ ನೆನೆಸ್ತೇನೆ. ಆದರೆ ತಿರುವನ್ನಾವರ್ತಿ ನಾನು ನಿಮ್ಗೆಲ್ಲರಿಗೆ ಸಹ ಅದರ ರೂಲ್ಸ್ ಅನ್ನು ಹೇಳ್ತೇನೆ. ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಬೆಳಕಾಗಿ ನೀನು ಕಳುಹಿಸಿಕೊಟ್ಟ ಸಂಭ್ರಮದ ಆಚರಣೆಯನ್ನು ನಾವೆಂದು ಮಾಡೋಣ. ಈ ಸ್ಥಳದಲ್ಲಿ ಕ್ರಿಸ್ಮಸ್ ಕ್ಯಾರಲ್ಸ್ ಇದರ ಸಂಗೀತ ಸ್ಪರ್ಧೆಗಳನ್ನು ಏರ್ಪಡಿಸಿ ಆ ಮೂಲಕ ಭವ್ಯವಾದಂಥ ಈ ಒಂದು ಸಮಾರಂಭ, ನಿನ್ನ ಹೆಸರಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ದೇವರಿವೆಲ್ಲವುಗಳನ್ನು ನಿನ್ನ ಮಹಿಮೆಗಾಗಿ ಮಾಡಿ ನಿನ್ನಿಂದ ನಾವು ಪ್ರತಿಯೊಬ್ಬೊಬ್ಬರು ಆಶೀರ್ವಾದ ಹೊಂದಿಕೊಳ್ಳಿಕ್ಕಾಗುವಂತೆ ಪರಲೋಕದ ದ್ವಾರಗಳನ್ನು ತೆಗೆದು ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ದಯಪಾಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡು ಎಂಬುದಾಗಿ ನಮ್ಮ ಪ್ರಭು ರಕ್ಷಕನಾದ ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. Thank you, Ayya. I inaugurate this beautiful function. Sir, back in, sir. ಸನ್ಮಾನಿಸ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತ ಇಲ್ಲಿಯ ಜನಪ್ರಿಯ ಅಡ್ವೊಕೇಟ್ ಡೇನಿಯಲ್ ದೇವರಾಜ್ ಇವರನ್ನು ಕೂಡ ನಾನು ಅಭಿನಂದಿಸುವನಾಗಿದೆ. ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸುವಾಗ
ಅದಕ್ಕೆ ಬೇರೆ ಬೇರೆ ಸ್ಪರ್ಧೆಗಳು, ಬೇರೆ ಬೇರೆ ಚಟುವಟಿಕೆಗಳು ಅಲ್ಲಿರ್ತದೆ. ಈ ದಿವಸ ಅನೇಕ ಚಟುವಟಿಕೆಗಳು ಇಲ್ಲಿ ನಡೆಯಲಿಕ್ಕೆ ಇದೆ ಮಧ್ಯಾಹ್ನ ತನಕ. ಅದರಲ್ಲಿ ಬಹಳ ಪ್ರಾಮುಖ್ಯವಾದ ಚಟುವಟಿಕೆ ಏನಂದ್ರೆ ಸಂಗೀತ ಸ್ಪರ್ಧೆ. ಸಂಗೀತ ಎಂಬುದಾಗಿ ಹೇಳುವಾಗ ಅದು ಈಗಾಗಲೇ ಒಬ್ಬರು ಜಡ್ಜ್ ಅದರ ಬಗ್ಗೆ ಮಾತನಾಡಿದರು. ಸಂಗೀತವನ್ನು ಹಾಡುವಾಗ ಬಹಳ ಸಂತೋಷದಿಂದ ಹಾಡಬೇಕು ಎಂಬುದಾಗಿ. ಸಂಗೀತವನ್ನು ಯಾಕೆ ಹಾಡುವುದಂದ್ರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಸಂತೋಷವನ್ನು ಯಾವ ಭೀತಿ ಇಲ್ಲದೆ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡೋದು. ಕಷ್ಟದಲ್ಲೂ ನಷ್ಟದಲ್ಲೂ ಮರಣದಲ್ಲಿಯೂ ಯೋಗ
स्वामिये 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 ओडा पिदान नटुवे दैर्योडे 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 ईसर वेरेग रक्षके निजने 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 विपाण्डयानाश्रया सहायक कन्नडग नीनाडुति कुनिश्चया स्वामिये 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 ಮಂಗಳಶ್ರೀ ರಾತ್ರಿಯಲ್ಲಿ ಚಾಂದ್ರರಿ ವಾರಗಾಂಗೆಲಿ ಜಾಣಿಸಿದ ದೇವಪುತ್ರನಂ ಬಂಧಿಸುವ ವಂದನೆ ರಕ್ಷಕನೇ ವಂದನೆ ರಕ್ಷಕನೇ ಮಂಗಳಶ್ರೀ ರಾತ್ರಿಯಲ್ಲಿ ದೂತರು ಕೋಲಾರಿ ಹಿಂಡು ಕಾಯುವ ಕುರುಡರಿಗೆ ತಂದ ವಾರ್ತೆಯು ಶ್ರೇಷ್ಠವದೇ ವಂದನು ರಕ್ಷಕನೇ ವಂದನು ರಕ್ಷಕನೇ Shaking through the snow on one horse open sleigh, o'er the fields we go, laughing all the way. When the sun walked till rain, making spirits bright. What fun is to ride and sing a sleighing song tonight! Hey, jingle bells, jingle on the way. Oh, what fun is to ride on one horse open sleigh! Hey, jingle bells, jingle on the way. Oh, what fun is to ride in one horse open sleigh! ಜ್ಞಾನ ಕ್ರಿಸ್ತ ಗೋಡಲಿಯಾದ ಬಂಗಾರ ಯಾಕ ತಂದಿರೋ ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತಂದಿರೋ ಕಂದ ಕಣ್ಣಾಗೈತಿ ಕಂದ ಎದೆಯಾಗೈತಿ ಮನಸ್ಸೊಂದು ಮಾತ್ರ ತಂದಿರೋ ಜ್ಞಾನ ಕ್ರಿಸ್ತ ಗೋಡಲಿಯಾದ ಬಂಗಾರ ಯಾಕ ತಂದಿರೋ ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತಂದಿರೋ आवाज historienza mi logo उतराया जहाँ में अब बुरा इंसान बन के तेरी आवाज historienza mi logo उतराया जहाँ में अब बुरा इंसान बन के तेरी आवाज तो करो जय जयकार तो करो जय जयकार तो करो जय जयकार तो करो जय जयकार प्रेमा शेरान गुरवाचा गोट्यान सलमानात आमचो सडवंदार मोरयेचे द्वारी आयलो संसारी रायाचो राय करया नमस्कार नामन नामन वाडोकार करया मोरयाची दाऱ्या नामन नामन तालुका गाव्या
out tonight. The shining star causes Christmas time, and it's my favorite time of year. Once more we were under our Tertigayan Hoy Madal. Serbudi ay kaganaman, anja sebdani gayang Gloria. In excelsis Deo, Gloria. In excelsis Deo. Feliz Navidad, Feliz Navidad, Feliz Navidad, prospero año, felicidad. Feliz Navidad, Feliz Navidad, Feliz Navidad, prospero año, felicidad. I wanna wish you a Merry Christmas. I wanna wish you a Merry Christmas. I wanna wish you a Merry Christmas from the bottom of my heart. We wanna wish you a Merry Christmas. We wanna wish you a Merry Christmas. We wanna wish you a Merry Christmas from the bottom of our heart. ಎದುರು ಫೋನ್ ಆಗತ್ತೀನಿ ಈಗ ಗೋಪುರ ಬರ್ತೇನೆ ಫಸ್ಟ್ ಬರ್ತಾರೆ Abu Bakr, come. सर्वलोकं तन्मयीं तारुण्यमं विद्यते विन्देवा
ಈ ಹೊಸ ದಿವಸಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ದಿವಸ ನಮ್ಮೆಲ್ಲರ ಪಾಲಿಗೆ ಈ ಸ್ಥಳದಲ್ಲಿ ವಿಶೇಷವಾದಂಥ ದಿವಸ. ಈ ದಿವಸದಲ್ಲಿ ಕ್ರಿಸ್ತ ಜಯಂತಿಯ ಶುಭ ಸಂದರ್ಭವನ್ನು ಸ್ಮರಣೆ ಮಾಡಿಕೊಂಡು ವಿಶೇಷವಾಗಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಕಾಲೇಜ್ ವಿದ್ಯಾರ್ಥಿಗಳು ಅವರು ಸಂತೋಷದಿಂದ ಬಂದು ಇಲ್ಲಿ ಸಂಗೀತವನ್ನು ಹಾಡುವುದರ ಮೂಲಕ ಈ ಶುಭ ಸಂದೇಶವನ್ನು ಪರಸ್ಪರ ಒಬ್ಬರೊಟ್ಟಿಗೊಬ್ಬರು ಹಂಚಿಕೊಳ್ಳುವಂಥ ಕಾರ್ಯ ನಡೆಯುತ್ತಾ ಇದೆ. ಅದಕ್ಕಾಗಿ ಸ್ವಾಮಿ ನಾಮವನ್ನು ವಂದಿಸುತ್ತೇವೆ. ಹಾಗೂ ಅದರ ಜೊತೆಯಲ್ಲಿ ನಾವೆಲ್ಲರೂ ಒಂದೇ ಎಂಬಂಥ ಸಂದೇಶವನ್ನು ಸಾರುವ ಉದ್ದೇಶದಿಂದ ಸರ್ವಧರ್ಮದ ಗುರುಗಳು ಒಟ್ಟಾಗಿ ಸೇರಿಕೊಂಡು ಬಂದು ಇಲ್ಲಿ ಈ ಸಮಯದಲ್ಲಿ ಕ್ರಿಸ್ತನು ಸಾರಿದಂಥ ಶುಭ ಸಂದೇಶದ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವಂಥ ಒಂದು ಶುಭ ಸಂದರ್ಭವೂ ಕೂಡ ಈ ದಿವಸವಾಗಿದೆ. ಈ ದಿವಸವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ವಿಶೇಷವಾದಂಥ ಆಶೀರ್ವಾದಗಳುಳ್ಳ ಹಸ್ತಗಳಲ್ಲಿ ಹಿಡಿಯಲ್ಪಟ್ಟು ನಮ್ಮ ಜೀವನದಲ್ಲಿಯೂ ಕೂಡ ನಾವು ಇನ್ನೂ ಹೆಚ್ಚಿನ ಬೆಳಕನ್ನು ಪ್ರಜ್ವಲಿಸಲಿಕ್ಕೆ ಆಗುವ ಹಾಗೆ ನಿನ್ನ ಕೃಪಾ ಸಹಾಯವನ್ನು ನಮಗೆ ನಿರಂತರವಾಗಿ ಗ್ರಹಿಸು. ಈ ದಿವಸ ನಡೆಯುವಂಥ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ನಿನ್ನ ಶುಭ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ನಿನ್ನ ಮಹಿಮೆಗಾಗಿ ನಮ್ಮನ್ನು ಮುನ್ನಡೆಸ. ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಂಡಿದ್ದೇವೆ. ಆಮೆನ್. ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವ ಪರಮ ಪೂಜ್ಯ ಘನ ರೆವರೆಂಡ್ ಡಾಕ್ಟರ್ ಪೀಟರ್ ಪಾಲ್ ಸಾಲ್ದಾನ, ಬಿಷಪ್ ಮಂಗಳೂರು ಡಯಾಸಿಸ್ ಇವರನ್ನು ನಮ್ಮ ಒಕ್ಕೂಟದ ವತಿಯಿಂದ ಮೇರಿ ಸ್ವಪ್ನರವರು ಹೂವನ್ನು ಕೊಟ್ಟು ಸ್ವಾಗತ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿರುವಂತಹ ಬಹುಮಾನ್ಯ PA ಅಬ್ದುಲ್ ಜೈನಿ ಬಡಗನೂರು ಧರ್ಮಗುರುಗಳು, ಕೇಂದ್ರ ಜುಮಾ ಮಸೀದ್. ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀಪತಿ ಭಟ್, ಧಾರ್ಮಿಕ ಚಿಂತಕರು, ಶ್ರೀಮಂತೂರು ಮುಲ್ಕಿ ಇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಅವರಿಗೆ ನಮ್ಮ ಒಕ್ಕೂಟದ ನಮ್ಮ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಜನಾಬ್ ಕೆ ಸಾಹುಲ್ ಹಮೀದ್ ಕಲಿಕೆ, ಅಧ್ಯಕ್ಷರು, ಮುಸ್ಲಿಂ ಜಮಾತ್ ಒಕ್ಕೂಟ ಇವರನ್ನು ಸ್ವಾಗತಿಸ್ತಾ ಇದ್ದೀವಿ. ಇವರಿಗೆ ಕೂಡ ಡಿಕ್ಷನ್ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ರೆವರೆಂಡ್ ವಿನಯಲಾಲ್ ಬಂಗೇರ ಅಯ್ಯನವರಿದ್ದಾರೆ. ಅವರನ್ನು ಹೂವನ್ನು ಕೊಟ್ಟು ಲೀಲಾವತಿ ಅವರು ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಇರುವಂತಹ ರೆವರೆಂಡ್ ಐಸನ್ ಪಾಲನ ಸಭಾ ಪಾಲಕರು CSI ಅವರನ್ನು ಕೂಡ ತುಂಬ ಹೃದಯದಿಂದ ಹೂವನ್ನು ಕೊಟ್ಟು ನಾವು ಸ್ವಾಗತಿಸ್ತಾ ಇದ್ದೇವೆ. ಒಕ್ಕೂಟದವರು ಬೇಗ ಬೇಗನೆ ಸ್ವಾಗತಿಸಿ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸಮಾಜ ಸೇವಕಿ ನಂದಾ ಪಾಯಸರವರಿದ್ದಾರೆ. ಅವರನ್ನು ಕೂಡ ಲೀಲಾವತಿ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ಮೂಲ್ಕಿ CSI ಚರ್ಚಿನ ಯುನಿಟಿ ಚರ್ಚಿನ ಫಾದರ್ ರವರು ಅವರಿದ್ದಾರೆ. ಅವರನ್ನು ಕೂಡ ನಾವು ಹೂವನ್ನು ಕೊಟ್ಟು ಸ್ವಾಗತಿಸ್ತಾ ಇದ್ದೇವೆ. ವಕೀಲರಾದ ಅಪ್ರೋಸ್ ಅವರಿದ್ದಾರೆ. ಅವರನ್ನು ಕೂಡ ಹೂವನ್ನು ಕೊಟ್ಟು ಸ್ವಾಗತಿಸ್ತಾ ಇದ್ದೇವೆ. MKS ಪ್ರಭುಗಳು ಮ್ಯಾನೇಜರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಹೂವನ್ನು ಕೊಟ್ಟು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಮುಲ್ಕಿಯಿಂದ ಸಮಾಜ ಸೇವಕಿ ಹೆನ್ರಿ ಮನೋರಮ ಇದ್ದಾರೆ. ಅವರನ್ನು ಕೂಡ ನಾವು ಹೂವನ್ನು ಕೊಟ್ಟು ಸ್ವಾಗತಿಸ್ತಾ ಇದ್ದೇವೆ. ಅವರ ವೇದಿಕೆಗೆ ಬರಬೇಕು. ಸ್ಯಾಮ್ಯುಯಲ್ ಮಾಸ್ಟ್ರು ಸಮಾಜ ಸೇವಕಿ ಅವರು ಸಮಾಜ ಧರ್ಮಗುರುಗಳು ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಇವರು ನಮ್ಮನ್ನು ವೇದಿಕೆಯಲ್ಲಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಸಮಾಜ ಅಬೂಬಕರ್ ಅವರನ್ನು ಕೂಡ ನಾವು ಹೂವನ್ನು ಕೊಟ್ಟು ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಮಧ್ಯದಲ್ಲಿ ಶ್ರೀಮತಿ ಹರಿಣಿ ಜಡ್ಜಸ್ ಆಗಿ, ಬೆಹರೇನಿಂದ ಅನಿತಾ ಸಹೋದರಿಯವರು ಸಂಗೀತ ಗುರುಗಳು ಅವರು ಬಂದಿದ್ದಾರೆ. ಅವರು ಹೂವು ಕೊಟ್ಟು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಪತ್ರಕರ್ತರು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಉದಯವಾಣಿಯ ಪತ್ರಕರ್ತರಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕು. ಲೋಕೇಶ್ ಅವರು ವಿಜಯ ಕರ್ನಾಟಕ ಇದ್ದಾರೆ. ಅವರು ಕೂಡ ನಾವು ಹೂವನ್ನು ಕೊಟ್ಟು ಒಂದು ಕ್ರಿಸ್ಮಸ್ ನ ಕಾಣಿಕೆ ಉಂಟು, ದಯಮಾಡಿ ತೆಗೆದುಕೊಳ್ಬೇಕು. ನಮ್ಮ ಬಿಷಪರು
ಉದಯವಾಣಿಯ ವರದಿಗಾರರು ಹಾಗೂ ವಿಜಯ ಕರಾವಳಿಯರೆಯ ಶ್ರೀಯುತ ಪುನೀತ್ ರವರು ಅವರಿಗೆ ನಮ್ಮ ಬಿಷಪರು ಅದೇ ರೀತಿಯಲ್ಲಿ ಉದಯವಾಣಿಯ ಪತ್ರಕರ್ತರಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕು. ಲೋಕೇಶ್ ರವರು ವಿಜಯ ಕರ್ನಾಟಕ ಇದ್ದಾರೆ. ಅವರು ಕೂಡ ನಾವು ಹೂವನ್ನು ಕೊಟ್ಟು ಒಂದು ಕ್ರಿಸ್ಮಸ್ ನ ಕಾಣಿಕೆ ಉಂಟು, ದಯಮಾಡಿ ತೆಗೆದುಕೊಳ್ಬೇಕು. ನಮ್ಮ ಬಿಷಪರು ಉದಯವಾಣಿಯ ವರದಿಗಾರರು ಹಾಗೂ ವಿಜಯ ಲೋಕೇಶ್ ದಯಮಾಡಿ ಬಿಷಪರು ಒಂದು ಕಾಣಿಕೆ ಕೊಡ್ತಾರೆ. ಅದೇ ರೀತಿಯಲ್ಲಿ ಬಂದಿರುವ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳನ್ನು ಡಿಸೆಂಬರ್ ಬಂತು ಅಂತ ಹೇಳಿದರೆ ಎಲ್ಲೆಲ್ಲೂ ತಾಳಿರು ತೋರಣಗಳು, ನಕ್ಷತ್ರಗಳು, ರಂಗು ರಂಗಿನ ದೀಪಗಳು ಅಂಗಡಿ ಮುಂಗಟ್ಟುಗಳ ಮುಂದೆ ರಾರಾಜಿಸುತ್ತವೆ. ಧರ್ಮ ಜಾತಿ ಭೇದವಿಲ್ಲದೆ ಜನರು ಕ್ರಿಸ್ಮಸ್ ಹಬ್ಬವನ್ನು ಎದುರು ನೋಡುತ್ತಿದ್ದಾರೆ. ಎಲ್ಲ ದೇಶಗಳಲ್ಲಿ ಜನರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದು ನಾವು ಅನುಭವ ಮಾಡಿದ ವಿಷಯ. ಯೇಸು ಕ್ರಿಸ್ತರು ನಮ್ಮ ನಡುವೆ ಇದ್ದಾರೆ. ದೇವಪುತ್ರರು ಧರೆಗಿಳಿದು ಬಂದಿದ್ದಾರೆ ಹಾಗೂ ಜನರನ್ನು ದೇವರೆಡೆಗೆ, ತಂದೆ ದೇವರೆಡೆಗೆ ಒಗ್ಗೂಡಿಸಲು, ಅವರನ್ನು ಕರೆದೊಯ್ಯಲು ಬಂದಿದ್ದಾರೆ. ಇದೇ ಕ್ರಿಸ್ಮಸ್ ಹಬ್ಬದ ಸಂದೇಶ. ಕೆಲವರಂತೂ ಹ್ಯಾಪಿ ಕ್ರಿಸ್ಮಸ್ ಹೇಳುವ ಬದಲು ಸೀಸನ್ಸ್ ಗ್ರೀಟಿಂಗ್ಸ್ ಅಂತ ಹೇಳ್ತಾರೆ. ಸೀಸನ್ಸ್ ಗ್ರೀಟಿಂಗ್ಸ್, ಯೇಸುವಿನ ಹೆಸರನ್ನು ತೆಗೆಯಲು ಯಾರು ನಾಚಿಕೆ ಪಡ್ತಾರೋ ಅವರು ಸೀಸನ್ಸ್ ಗ್ರೀಟಿಂಗ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಿಜವಾಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರಲು ಅವರಿಗೆ ಸ್ವಲ್ಪ ಭಯ ಆಗ್ತದೆ. ಏನೋ ಅವರ ತತ್ವಗಳಿರ್ಬೋದು. ಅಂತೂ ಯೇಸು ಕ್ರಿಸ್ತರ ಒಂದು ಚಿಕ್ಕ ಮಗು ಆಗಿ, ಮನುಷ್ಯನ ಮಗುವಾಗಿ, ಒಂದು ತಾಯಿಯ ಗರ್ಭದಲ್ಲಿ ಹುಟ್ಟಿ ಬೆಳೆದು ನಮ್ಮ ನಡುವೆ ಜೀವಿಸಿ ಶಿಲುಬೆ ಮೇಲೆ ಮರಣ ಹೊಂದಿ ಪುನರುತ್ಥಾನಗೊಂಡ ಮಹಾನ್ ಚೇತನ ಇಡೀ ಮಾನವ ಕುಲಕ್ಕೆ ಒಂದು ಆದರ್ಶ ಎಂದು ನಾವು ನಂಬುತ್ತೇವೆ. ಅವರು ಹುಟ್ಟಿದಾಗ ದೇವದೂತರು ಬಂದು ಗಾಯನ ಮಾಡಿದರು. ಪಾಪದ ಜನರಾದ ಕುರುಬರು ಅದನ್ನು ಅವರು ನೋಡಿದರು, ಕೇಳಿದರು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ. ಶಾಂತಿ ಕುವರರಾದ ಯೇಸು ಸ್ವಾಮಿ ಶಾಂತಿಯ ಮತ್ತು ಪ್ರೀತಿಯ ಸಂದೇಶವನ್ನು ತಂದು ಬಂದಿದ್ದಾರೆ. ಇದನ್ನೇ ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ನಡುವೆ
ಯಾವುದೇ ಧರ್ಮಕ್ಕೆ ನಾವು ಸಂಬಂಧಪಟ್ಟವರಾದರೂ ಶಾಂತಿ ಸಮಾಧಾನದಿಂದ ಜೀವಿಸಲು, ಪ್ರೀತಿಯಿಂದ ಬಾಳಲು ಈ ಹಬ್ಬ ನಮಗೆ ಕರೆ ಕೊಡ್ತಾ ಇದೆ. ಇಂದಿನ ಸಮಾಜದಲ್ಲಿ ನಾವು ಏನು ನೋಡ್ತಾ ಇದ್ದೇವೆ? ಪ್ರತಿದಿನ ಪೇಪರ್ಗಳಲ್ಲಿ, ಟಿವಿಯಲ್ಲಿ ಬರುವ ಸುದ್ದಿ, ಕೊಲೆ, ದರೋಡೆ, ಮನುಷ್ಯರನ್ನು ಕಡಿದು ಹಲವು ತುಂಡು ಮಾಡಿ ಬಿಸಾಡೋದು, ಯುದ್ಧ, ಲಂಚ, ಆತ್ಮಹತ್ಯೆ, ಇಂಥ ಕೆಟ್ಟ ಸುದ್ದಿಗಳನ್ನು ಕೇಳಿ ನಮ್ಮ ಅಂತಃಕರಣ ಘಾಸಿಯಾಗಿ ಅದು ಕಲ್ಲಾಗಿ ಬಿಟ್ಟಿದೆ. ಯಾರು ಎಲ್ಲೂ ಸತ್ತರೂ ನಮ್ಮ ಕಣ್ಣಿನಲ್ಲಿ ಕಣ್ಣೀರು ಬರುವಂತ ಪರಿಸ್ಥಿತಿ ಇಲ್ಲ. ನಮಗೆ ಕಣ್ಣೀರು ಏನೋ ಒಣಗಿ ಹೋಗಿದೆ ಎಂಬಂತ ಪರಿಸ್ಥಿತಿಯಾಗಿ ಬಂದಿದೆ. ಯಾಕೆ ನಮಗೆ ಇಂಥ ಒಂದು ಕಲ್ಲಾದ ಹೃದಯ ನಮ್ಮಲ್ಲಿದೆ? ಯಾಕೆ ನಮಗೆ ಏನೂ ಅದರ ಪ್ರಭಾವ ಇಲ್ಲ ನಮ್ಮಲ್ಲಿ ಎಂಬ ಒಂದು ಪ್ರಶ್ನೆಯನ್ನು ನಾವು ಕೇಳಬೇಕು. ನಮ್ಮ ಮನೆಯವರಿಗೆ ಏನಾದರೆ ನಾವು ಅಳ್ತೇವೆ, ಗುಬ್ಬೆ ಹೊಡಿತೇವೆ, ದುಃಖ ಪಡುತ್ತೇವೆ. ಆದರೆ ನೆರೆ ಮನೆಯವರಿಗೆ ಏನಾದರೂ ಆದರೆ ಅದರಲ್ಲಿ ನಮಗೇನು ಬದಲಾವಣೆ ಆದಂತೆ ಕಾಣ್ತಾ ಇಲ್ಲ ನಮ್ಮಲ್ಲಿ. ಅವರು ಹೇಳಿದ ಹಾಗೆ ನಮ್ಮೊಳಗೆ ಒಂದು 7 ಪಾಪಗಳ ಈ ಬುಡಗಳು, ಬೇರುಗಳಿವೆ. ಅವು ನಮಗೆ ಶಾಪಗಳಾಗಿವೆ. ಒಂದು, ಇಂಗ್ಲಿಷ್ನಲ್ಲಿ ಹೇಳುವುದಾದರೆ ವೆಲ್ ವಿದೌಟ್ ವರ್ಕ್, ಕೆಲಸ ಮಾಡದೆ ಸಂಪತ್ತು ಗಳಿಸುವುದು. ಪ್ಲೆಷರ್ ವಿದೌಟ್ ಕಾನ್ಶಿಯನ್ಸ್, ಆತ್ಮ ಸಾಕ್ಷಿ ಇಲ್ಲದ ಸುಖ. ನಾಲೆಡ್ಜ್ ವಿದೌಟ್ ಕ್ಯಾರೆಕ್ಟರ್, ಚಾರಿತ್ರ್ಯವಿಲ್ಲದ ಜ್ಞಾನ. ಕಾಮರ್ಸ್ ಆರ್ ಬಿಸ್ನೆಸ್ ವಿದೌಟ್ ಮೊರಾಲಿಟಿ, ನೈತಿಕತೆ ಇಲ್ಲದ ವ್ಯಾಪಾರ, ಸತ್ಯವನ್ನು ದೂರ ಇಟ್ಟು ಮರೆಮಾಚಿ ಮಾಡುವ ವ್ಯಾಪಾರ. ಸೈನ್ಸ್ ವಿದೌಟ್ ಹ್ಯುಮ್ಯಾನಿಟಿ, ಮಾನವೀಯತೆ ಇಲ್ಲದ ವಿಜ್ಞಾನ. ರಿಲಿಜನ್ ವಿದೌಟ್ ಸ್ಯಾಕ್ರಿಫೈಸ್, ತ್ಯಾಗವಿಲ್ಲದ ಧರ್ಮ. ಪಾಲಿಟಿಕ್ಸ್ ವಿದೌಟ್ ಪ್ರಿನ್ಸಿಪಲ್, ತತ್ವವಿಲ್ಲದ ರಾಜಕೀಯ. 7 ಈ ಪಾಪಗಳ ಈ ಬೇರುಗಳು ನಮಗೆ ಶಾಪದ ಮಹಾಕೂಪಕ್ಕೆ ತಳ್ಳುತ್ತವೆ ಎಂದು ನಮಗೆ ಆವಾಗಲೇ ಒಂದು ಜಾಗೃತಿಯನ್ನು ನಮ್ಮಲ್ಲಿ ಮೂಡಿಸಿದರು. ಈ ವಾಕ್ಯಗಳನ್ನು ನಾವು ಧಾರವಾಡ ಯೂನಿವರ್ಸಿಟಿಗೆ ಹೋದಾಗ ಅಲ್ಲಿ ಬರೆದನ್ನು ಕಂಡಿದ್ದೆ. ಮಹಾತ್ಮ ಗಾಂಧಿಯವರು ಹೇಳಿದ್ದು ಆವಾಗ ಈಗ ಎಷ್ಟು ಸತ್ಯ, ಒಂದು ನಗ್ನ ಸತ್ಯವಾಗಿ ನಮ್ಮ ನಡುವೆ ಕಾಣಸಿಗ್ತದೆ. ಮಾತ್ರವಲ್ಲ, ಅದನ್ನು ನಾವು ಪ್ರತಿದಿನ ಅನುಭವಿಸ್ತಾ ಇದ್ದೇವೆ. ಇಂಥ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಜೀವಿಸುವ ನಮಗೆ ಹಾಗೂ ಕ್ರೈಸ್ತರನ್ನು ಒಂದು ರೀತಿಯಲ್ಲಿ ಸಂಶಯದ ರೀತಿಯಲ್ಲಿ ಕಾಣುವ ಈ ಜಗತ್ತಿನಲ್ಲಿ ಕ್ರಿಸ್ತ ಯೇಸುವಿನ ಜನನ ಎಷ್ಟು ಅರ್ಥಗರ್ಭಿತ ಎಂಬುದನ್ನು ನಾವು ಕೇಳಬೇಕು. ಯೇಸುವಿನ ಒಂದು ಪ್ರತ್ಯೇಕವಾಗಿ ಗುಣ ಅಂದರೆ ಅವರು ದೇವರು ಪ್ರೀತಿ ಎಂಬುದನ್ನು ಪ್ರಕಟಪಡಿಸಿದರು. ತನ್ನನ್ನು ಕೊಂದವರನ್ನೂ ಅವರು ಪ್ರೀತಿಸಿ ಅವರನ್ನು ಕ್ಷಮಿಸಿದರು. ಅಂತಹ ಮಹಾನುಭಾವ ಈ ಜಗತ್ತಿನಲ್ಲಿ ಬೇರೆ ಯಾರು ಹುಟ್ಟಿ ಬಂದಿದ್ದಾರೋ ನಂಗೆ ಗೊತ್ತಿಲ್ಲ. ತನ್ನನ್ನು ಕೊಲ್ಲುವವರನ್ನು, ತಂದೆಯೇ ಅವರನ್ನು ಕ್ಷಮಿಸು, ಅವರೇನು ಮಾಡ್ತಾರೆ ಎಂಬುದನ್ನು ಅವರೇ ಅರಿಯರು, ಅವರಿಗೆ ತಿಳಿದಿಲ್ಲ ಎಂದು ಹೇಳಿ ಅವರೊಡನೆ ಕೂಡಿ ದೇವರಿಗೆ ಸ್ತೋತ್ರವನ್ನು ಹಾಡಿದ ಯೇಸು ಸ್ವಾಮಿ ನಮಗೆ ಪ್ರೀತಿಯ ಶಕ್ತಿಯನ್ನು ತೋರಿಸಿಕೊಟ್ಟಿದ್ದಾರೆ. ಎಷ್ಟು ಕಲ್ಲಾದರೂ ಒಂದು ಹೃದಯ ಪ್ರೀತಿಗೆ ಬಗ್ಗುತ್ತದೆ. ನಾವೊಂದು ಕ್ರೂರ ಪ್ರಾಣಿಯನ್ನು ನೋಡಿ, ಅದು ಸಿಂಹ ಇರಬಹುದು, ಹುಲಿ ಇರಬಹುದು, ಮತ್ಯಾವುದು ಪ್ರಾಣಿ ಇರಬಹುದು, ಪ್ರೀತಿಗೆ ಅದು ಬಗ್ಗುತ್ತದೆ, ಪಳಗುತ್ತದೆ. ಈ ಪ್ರೀತಿಯ ಶಕ್ತಿ ನಮ್ಮ ಅಣು ಅಥವಾ ಹೈಡ್ರೋಜನ್ ಬಾಂಬಿನ ಶಕ್ತಿಗಿಂತ ಅಗಾಧವಾದುದು ಎಂಬುದನ್ನು ಯೇಸು ಸ್ವಾಮಿ ನಮಗೆ ಮನವರಿಕೆ ಮಾಡಿದ್ದಾರೆ. ಅಂತ ಪ್ರೀತಿ, ಶುದ್ಧವಾದ ನಿಶ್ಶಕ್ತವಾದ ಪ್ರೀತಿಯನ್ನು ಸವಿಯಲು ನಾವು ಇಲ್ಲಿ ಇದ್ದೇವೆ. ಕ್ರಿಸ್ಮಸ್ ಆದದ್ದು ಪ್ರಾಣಿಗಳ ಗೋದಲಿಯಲ್ಲಿ, ಕುರಿಗಳ ಗೋದಲಿಯಲ್ಲಿ, ಪಶುಗಳ ನಡುವೆ ಬಡತನದಲ್ಲಿ.
ದೇವರಲ್ಲಿ ಎಲ್ಲವೂ ಇತ್ತು. ಒಂದು ದೊಡ್ಡ ಅರಮನೆಯನ್ನು ತಯಾರಿಸಲು ಅವರಿಗೆ ಎಷ್ಟೋ ಏನು ಕಷ್ಟವಾಗ್ತಿರ್ಲಿಲ್ಲ. ಅಂತೂ ಬಡವರೊಡನೆ ಬಡವರಾಗಿ ಜನಿಸಿ ಬಂದು ನಮ್ಮನ್ನು ಶ್ರೀಮಂತಗೊಳಿಸುವುದಕ್ಕೆ ಯೇಸು ಬಂದಿದ್ದಾರೆ, ಹಾಗೂ ನಮ್ಮನ್ನು ಬಡತನದಿಂದ ಎದ್ದೇಳಿಸಲು ಬಂದಿದ್ದಾರೆ. ಬಡತನವೆಂದರೆ ಕೇವಲ ಹಣದ ಬಡತನ ಮಾತ್ರವಲ್ಲ, ಬದಲಾಗಿ ಪ್ರೀತಿ ಇಲ್ಲದ ಪರಿಸ್ಥಿತಿಯ ಬಡತನ, ಸ್ವಾರ್ಥದಿಂದ ತುಂಬಿದ ಮನುಷ್ಯರೊಡನೆ ಕ್ರೂರತೆಯಿಂದ ನಡೆಯುವಂತಹ ಬಡತನ, ಒಬ್ಬಂಟಿಗರಾಗಿ ಜೀವಿಸಿ ನನಗೆ ಯಾರೂ ಇಲ್ಲ ಎನ್ನುವ ಅಂಥ ಒಂದು ಬಡತನ. ಅಂಥ ಬಡತನದಿಂದ ನಮ್ಮನ್ನು ಮೇಲಕ್ಕೆತ್ತಿ ನಾವು ದೇವರ ಪ್ರೀತಿಯನ್ನು ಸವಿದು ಇತರರನ್ನು ಅದೇ ಪ್ರೀತಿಯಲ್ಲಿ ನಡೆಸಲು ಸ್ವಾಮಿ ಯೇಸು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಆದ ಕಾರಣ ಪ್ರಿಯರೇ, ದೇವರು ಮಾತನಾಡುವ ಭಾಷೆ ಒಂದೇ, ಪ್ರೀತಿಯ ಭಾಷೆ. ಆ ಪ್ರೀತಿಯ ಭಾಷೆ ಎಲ್ಲರಿಗೂ ತಿಳಿಯುತ್ತದೆ. ಆ ಭಾಷೆಗೆ ಅಕ್ಷರ ಜ್ಞಾನದ ಅಗತ್ಯವಿಲ್ಲ. ಆ ಭಾಷೆ ಎಷ್ಟು ಅಗಾಧ ಹಾಗೂ ಪ್ರಭಾವಭರಿತ ಎಂದರೆ, ನಾನು ಯಾವ ಊರಿಗೆ ಹೋದರೂ, ಯಾವ ದೇಶಕ್ಕೆ ಸುತ್ತಾಡಿದರೂ ಆ ಪ್ರೀತಿ ಎಂಬ ಒಂದೇ ಭಾಷೆಯಿಂದ ಎಲ್ಲರೊಡನೆ ಸಂಪರ್ಕ ಇಡಲು ನನಗೆ ಸಾಧ್ಯವಾಗಿದೆ. ಬಡಗಿಯ ಮಗನಾಗಿ ಜೀವಿಸಿದ ಯೇಸು, ಮಾತೆ ಮರಿಯಳ ಮಗನಾಗಿ ಹುಟ್ಟಿದ ಯೇಸು ಜನರಲ್ಲಿ ಆತ್ಮಸಾಕ್ಷಿಯನ್ನು ಎಬ್ಬಿಸಲಿ, ಬೆಳೆಸಲಿ. ಅವರ ವಾಕ್ಯದ ಪ್ರಕಾರ ನಡೆದ ಹಲವಾರು ಜನರು ಸರ್ವಗುಣ ಸಂಪನ್ನರಾಗಿದ್ದಾರೆ. ನಾವು ಅವರನ್ನು ಸಂತರೆಂದು ಕರೆಯುತ್ತೇವೆ ಹಾಗೂ ಅವರ ಮುಖಾಂತರ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನಾವು ನಮಗೆ ಸಿಕ್ಕಿದ ನಮ್ಮ ಜೀವನದಲ್ಲಿ ಏನು ನಾವು ಗಳಿಸ್ತೇವೆ, ಸತ್ಯದಿಂದ ಗಳಿಸ್ತೇವೆ, ಅದರಲ್ಲಿ ಒಂದು ಭಾಗವನ್ನು ಬಡವರಿಗೆ ಹಂಚುತ್ತೇವೆ. ಎಲ್ಲ ಧರ್ಮಗಳಲ್ಲಿ ಇದೆ ಈ ಒಂದು ರೀತಿ. ನಮ್ಮ ವಿಜ್ಞಾನ ಈ ದಿವಸಗಳಲ್ಲಿ ತುಂಬಾ ದೇವರನ್ನು ಹೊರಗಿಡುವ ವಿಜ್ಞಾನವಾಗಿದೆ. ಅದನ್ನು ಬದಲಾಯಿಸಲು ಹಾಗೂ ನಿಜವಾದ ದೇವರ ಇಚ್ಛೆ ಏನು ಎಂದು ಅರಿಯಲು ಯೇಸು ಸ್ವಾಮಿ ನಮ್ಮೊಡನೆ ಇದ್ದಾರೆ. ಅವರ ಸುಸಂದೇಶವನ್ನು ಕೇಳಿ ಅದನ್ನು ಓದಿ ಪಠನ ಮಾಡಿ ಧ್ಯಾನ ಮಾಡಿ ಅವರಂತೆ ಆಗಲು, ಪ್ರೀತಿಯ ಬುಗ್ಗೆಯಾಗಲು, ಕ್ಷಮೆಯ ಶಕ್ತಿಯಾಗಲು ಯೇಸು ನಮಗಾಗಿ ಪ್ರಾರ್ಥಿಸಲಿ. ತಂದೆ ದೇವರ ಹತ್ರ ಹಾಗೂ ನಮಗೆ ಶಕ್ತಿ ಕೊಡಲಿ ಅಂತ ಹೇಳಿ ನಿಮಗೆಲ್ಲರಿಗೂ ಅವರ ಜನದ ಸಂತೋಷವನ್ನು ನಾನು ಸಾರುತ್ತೇನೆ. ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು. ಇದರ ಸೂತ್ರಧಾರಿ ಶ್ರೀಮಾನ್ ಡೇನಿಯಲ್ ದೇವರಾಜ್. ಡೇನಿಯಲ್ ದೇವರಾಜ್ರವರು ಇಂಥದೊಂದು ಕೆಲಸವನ್ನು ಮಾಡಿ, ಕಾರ್ಯವನ್ನು ಮಾಡಿ ಜನರನ್ನು ಒಗ್ಗೂಡುವಂತ ಪ್ರಯತ್ನ ಮಾಡುತ್ತಾರೆ. ಅವರು ವೃತ್ತಿಯಲ್ಲಿ ವಕೀಲರು, ಕಾನೂನು ಮಾಹಿತಿ ಅವರಿಗಿದೆ. ಅನೇಕ ಮಂದಿ ಜನರು ಅವರ ಹತ್ರ ಹೋಗುತ್ತಾರೆ, ಜನರಿಗೆ ಕಾನೂನು ಮಾಹಿತಿಯನ್ನು ನೀಡಿ ಕಾನೂನಿನ ಒಂದು ಸೇವೆಯನ್ನು ಅವರು ನೀಡುತ್ತಾ ಬಂದಿದ್ದಾರೆ. ಅದರ ಒಂದು ಅಂಗವಾಗಿ ಈ ಒಂದು ಸಂವಾದ ಕೂಟವನ್ನು ಏರ್ಪಡಿಸಿ ಅನೇಕ ಶಾಲಾ ಕಾಲೇಜುಗಳಲ್ಲಿ ಈ ವಿದ್ಯಾರ್ಥಿಗಳಿಗೆ ಒಂದು ಆಮಂತ್ರಣವನ್ನು ನೀಡಿ ಈ ಒಂದು ಕ್ರಿಸ್ಮಸ್ ಕ್ಯಾರಲ್ಸ್ ಆಡುವಂತಹ ಒಂದು ಅವಕಾಶವನ್ನು ಮಾಡುತ್ತಾರೆ. ಇವತ್ತು ಅನೇಕ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದಿದ್ದಾರೆ, ಪುತ್ತೂರಿನಿಂದ ಬಂದಿದ್ದಾರೆ, ಹಾಗೂ ಇಲ್ಲಿದ್ದಾರೆ ಪುತ್ತೂರಿನವರು, ಹಾಗೂ ಅನೇಕ ದೂರದಿಂದ ಮಂಗಳೂರು, ಮುಲ್ಕಿ, ಹಳೆಂಗಡಿ, ಕೆನ್ನಿಗೋಳಿ, ಐಕಳ ಹಾಗೂ ಇತರ ಅನೇಕ ಕಾಲೇಜುಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರ ಸುಮಧುರ ಕಂಠದಿಂದ ಈ ಒಂದು ಕ್ರಿಸ್ಮಸ್ ಹಾಡನ್ನು ಹಾಡಿ, ಕ್ಯಾರಲ್ಸ್ ಅನ್ನು ಹಾಡಿ ದೇವರಿಗೆ ಸ್ತುತಿ ಮಾತ್ರವಲ್ಲ, ಅವರ ಭಕ್ತಿಯನ್ನು ತೋರಿಸಿದ್ದಾರೆ. ಕ್ರೈಸ್ತ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಹಿಂದೂ ವಿದ್ಯಾರ್ಥಿಗಳು, ಮುಸ್ಲಿಂ ವಿದ್ಯಾರ್ಥಿಗಳು ಸೇರಿ ಈ ಒಂದು ಕ್ರಿಸ್ಮಸ್ ಹಾಡುಗಳಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ನಾನೊಂದು ತೋಕೂರು ITI ಗ್ರೂಪಿನ ಒಂದು ಹಾಡನ್ನು ನಾನು ಹಾಕಿ ಕೇಳಿದೆ ಇಲ್ಲಿ. ಅದರಲ್ಲಿ ಎಲ್ಲರೂ ಹುಡುಗರು ಮಾತ್ರ, ಹುಡುಗರು ಇರಲಿಲ್ಲ. ಆ ಎಲ್ಲ ಹುಡುಗರು ಅದು ನಾನು ಯೋಚಿಸ್ತೇನೆ ಹಿಂದೂ ಬಾಂಧವರು. ಒಬ್ಬರು ಕ್ರೈಸ್ತ ಅದರಲ್ಲಿ ಇರಲಿಲ್ಲ. ಆದ್ರೆ ಅವರು ಆಡಿದಂತ ಒಂದು ಹಾಡು
ಎಷ್ಟು ಇಷ್ಟವಾದಂದ್ರೆ ನನಗೆ ತುಂಬಾ ಸಂತೋಷವಾಯಿತು. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರು ಒಬ್ಬರೇ. ಧರ್ಮಾಧ್ಯಕ್ಷರು ಹೇಳಿದರು, ದೇವರು ಒಬ್ಬರೇ, ದೇವರ ಭಾಷೆ ಪ್ರೀತಿ. ಆ ಪ್ರೀತಿಯಿಂದ ನಾವು ಬದುಕಬೇಕು, ಆ ಪ್ರೀತಿಯಿಂದ ನಾವು ಜೀವಿಸಬೇಕು. ಯೇಸು ನೀಡಿದಂತಹ ಒಂದು ವರದಾನ, ಒಂದು ಒಂದು ಕರೆ ಏನಂದ್ರೆ, ದೇವರು ನನ್ನನ್ನು ಪ್ರೀತಿಸಿದ್ದಾರೆ. ಸಂತ ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ನಾವು ಕೇಳುತ್ತೇವೆ, ದೇವರು ನನ್ನನ್ನು ಪ್ರೀತಿಸಿದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನೀವು ಪರಸ್ಪರ ಪ್ರೀತಿಯಿಂದಿರಿ. ಅದೇ ನಾನು ನಿಮಗೆ ನೀಡುವಂತಹ ಒಂದು ಉಪದೇಶ, ನೀವು ಪರಸ್ಪರ ಪ್ರೀತಿಸಬೇಕು. ಜಾತಿ ಧರ್ಮ ಭೇದವಿಲ್ಲದೆ ನಾವೇ ಎಲ್ಲರೂ ಒಟ್ಟಾಗಿರಬೇಕು, ಒಂದಾಗಿರಬೇಕು, ಪ್ರೀತಿಯಿಂದ ಸೌಹಾರ್ದದಿಂದ ಇರಬೇಕು ಎಂಬುದಾಗಿ ಆ ಸಂದೇಶವನ್ನು ಸಾರಲು ಯೇಸು ಸ್ವಾಮಿ ಭೂಮಿಗೆ ಬಂದರು. ಪ್ರೀತಿಯ ಸಂದೇಶವನ್ನು ನೀಡಿದರು, ಪರರನ್ನು ಕ್ಷಮಿಸಿದರು, ಅವರಿಗೆ ದ್ವೇಷಿಸಿದಂತ ಜನರನ್ನು ಕ್ಷಮಿಸಿದರು. ನಾವು ಹಾಗೆ ಜೀವಿಸಬೇಕು ಎಂಬುದಾಗಿ ಕರೆ ಕೊಟ್ಟರು. ಇಂಥ ಕ್ರಿಸ್ಮಸ್ ಸಂವಾದ ಕೂಟಗಳು ಹಾಗೂ ಇಂಥ ಒಂದು ಕಾಂಪಿಟಿಷನ್ಗಳು, ಸ್ಪರ್ಧೆಗಳು, ಪ್ರತ್ಯೇಕವಾಗಿ ಕ್ರಿಸ್ಮಸ್ ಕ್ಯಾರಲ್ಸ್ ಗಾಯನದಂತ ಸ್ಪರ್ಧೆಗಳು ನಮ್ಮೆಲ್ಲರನ್ನು ಒಗ್ಗೂಡಲಿ, ನಮ್ಮೆಲ್ಲರ ಮಧ್ಯೆ ಇರುವಂತ ವೈಮನಸ್ಸು ದೂರವಾಗಿ ಪ್ರೀತಿಯಿಂದ ಸೌಹಾರ್ದತೆಯಿಂದ ಬಾಳುವಂತಾಗಲಿ ಎಂಬುದಾಗಿ ಅನಿಸುತ್ತಾ, ಮಗದೊಮ್ಮೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ ಸನ್ಮಾನ್ಯ ಡೇನಿಯಲ್ ದೇವರಾಜಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇಂಥ ಒಂದು ಉತ್ತಮ ಕಾರ್ಯಗಳು ಮುಂದೆಯೂ ಆಗಲಿ. ಅವರಿಗೆ ಒಂದು ಕೊರತೆ ಇದೆ, ಜಾಗದ ಸ್ಥಳದ ಕೊರತೆ ಇದೆ. ತುಂಬಾ ಅಚ್ಚುಕಟ್ಟಾಗಿ ಈ ಜಾಗದಲ್ಲಿ ಅವರು ಮಾಡುತ್ತಾ ಬಂದಿದ್ದಾರೆ. ಎಷ್ಟೋ ವರ್ಷದಿಂದ 2011 ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗ 11ನೇ ವರ್ಷ, ಇದು 11ನೇ ವರ್ಷ. ಅವರೊಂದು ಆಸೆ ಇದೆ, ಹಿಂದುಗಡೆ ಒಂದು ಜಾಗ ಇದೆ ಅವರದ್ದು, ಅಲ್ಲಿ ದೊಡ್ಡ ಒಂದು ಸಭಾಭವನವನ್ನು ಮಾಡಿ 1,000 ಜನರನ್ನು ಸೇರಿಸುವಂತ ಒಂದು ಸ್ಥಳಾವಕಾಶವನ್ನು ಮಾಡಿ ಅಲ್ಲಿ ಮುಂದಿನ ಕಾರ್ಯಗಳನ್ನು ಮಾಡುವಂತ ಒಂದು ಯೋಜನೆ ಇದೆ. ಆ ಯೋಜನೆ ಸಕಲವಾಗಲಿ, ಶುಭವಾಗಲಿ. ಅಲ್ಲಿ ಇಂಥ ಬೃಹತ್ ಮಟ್ಟದ ಕಾರ್ಯಕ್ರಮಗಳನ್ನು ನಡೆಸಲು ದೇವರು, ಯೇಸು ಸ್ವಾಮಿಯವರು ಅವರಿಗೆ ಕರುಣೆಯನ್ನು, ಆಶೀರ್ವಾದವನ್ನು, ಸಮೃದ್ಧಿಯನ್ನು ನೀಡಲಿ ಎಂಬುದಾಗಿ ಆರಿಸುತ್ತಾ ನನ್ನೆರಡು ಮಾತುಗಳನ್ನು ಗುಣಗೊಳಿಸ್ತೇನೆ. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಜೈ ಭಾರತ್, ಜೈ ಕರ್ನಾಟಕ. ಸಭೆಯಲ್ಲಿ ಇರುವಂಥ ಎಲ್ಲ ಧರ್ಮ ಗುರುಗಳಿಗೆ ವಂದಿಸುತ್ತಾ, ಎದುರುಗಡೆ ಇರುವಂಥ ಎಲ್ಲ ಹಿರಿಯರಿಗೆ ನಮಿಸುತ್ತಾ, ಎರಡು ಮಾತುಗಳು, ಹೆಚ್ಚಿನ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಅಸತೋಮ ಸಂಗಮಯ, ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿದ ಹಾಗೆ ಎಲ್ಲರೂ ಕೂಡ ನಾವು ಬೆಳಕಿನ ಕಡೆಗೆ ಹೋಗಬೇಕು, ಅರಿವಿನ ಕಡೆಗೆ ಹೋಗಬೇಕು ಅಂತ ಹೇಳುದು. ಬಹುಶಃ ಈ ಒಂದು ವಿಷಯವನ್ನ ಎಲ್ಲ ಧರ್ಮದಲ್ಲಿಯೂ ಕೂಡ ಹಾಗೆಯೇ ಹೇಳಿಕೊಂಡು ಬಂದರು. ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಅಥವಾ ಯಾವುದೇ ಮುಸ್ಲಿಂ ಧರ್ಮ ಇರಲಿ, ಎಲ್ಲವೂ ಕೂಡ ಇದರ ಒಂದು ವಿಷಯಗಳನ್ನು ಹೇಳಿಕೊಂಡೇ ನಮ್ಮ ಜೊತೆಗೆ ಬಂದದ್ದು. ಬಹುಶಃ ನನಗೂ ಮತ್ತು ಈ ಕ್ರಿಸ್ತ ಧರ್ಮಕ್ಕೂ ಕೂಡ ಒಂದು ಪೂರ್ವಾನುಭಾವದ ಒಂದು ನೆಂಟು ಅಂತ ಗೊತ್ತಿಲ್ಲ. ನಾನು ಅದೇ ಫಾದರ್ ಅಂತ ಹೇಳ್ತಿದ್ದೆ. ನಾನು ಕೂಡ ಫಾದರ್ ಮುಲ್ಲಾ ಹಾಸ್ಪಿಟಲ್ ಒಬ್ಬ ಸಿಬ್ಬಂದಿ. ಹಾಗಾಗಿ ನನಗೆ ಮತ್ತೆ ಈ ಒಂದು ಧರ್ಮಕ್ಕೆ ಸಾಧಾರಣ ಒಂದು 20-22 ವರ್ಷಗಳ ಒಂದು ನಂಟು. ಆದರೆ ನಾನು ಧರ್ಮದಲ್ಲಿ ಅದಾದರೂ ಕೂಡ ಈ ಒಂದು ನಂಟಿನ ಜೊತೆ ಇದರಲ್ಲಿ ಒಂದು ಬೆಳ್ಕೊಂಡು ಬಂದರು. ಧರ್ಮದಲ್ಲಿ ಇದ್ದುಕೊಂಡು ಅದನ್ನ ಆ ಒಂದು ಧರ್ಮವನ್ನು ಪ್ರೀತಿಸಿಕೊಂಡು ಬಂದವರು. ಹಾಗಾಗಿ ಎಲ್ಲ ಧರ್ಮದವರ ಜೊತೆ ನಾನು ಬಹಳ ಒಂದು ಸಹಬಾಳ್ವೆಯನ್ನು ನಡೆಸಿಕೊಂಡು ಬಂದು, ನನ್ನ ಹಿರಿಯರು ಈ ಧರ್ಮದಲ್ಲಿ ಇದ್ದುಕೊಂಡು ಆಚರಣೆ ಮಾಡ್ತಾ ಇದ್ರು ಕೂಡ ಈ ಧರ್ಮವನ್ನು ಬಹಳ ಅತ್ಯಪೂರ್ವವಾಗಿ, ಗೌರವಪೂರ್ವವಾಗಿ ನಾನು ಬದುಕಿಕೊಂಡು ಬಂದವು. ಹಾಗಾಗಿ ಇಂಥದ್ದೊಂದು ಬಹಳ ಒಂದು ಸದಾವಕಾಶ. ಇಲ್ಲಿ ನಿಜವಾಗಿ ಮಾತುಗಳಿಗೆ ಮಾತೇ ಇಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ಬಹುಶಃ ಇಂಥ ಒಂದು ಸಂದರ್ಭವೇ. ಯಾಕಂದ್ರೆ ನನ್ನ ಒಂದು ಕೆಲಸ ಏನಂತ ಹೇಳಿದ್ರೆ ಸ್ವಲ್ಪ ಮನಸ್ಸಿನ ಜೊತೆ ಕೆಲಸ ಮಾಡೋ. ನಾನೊಬ್ಬ ಆ ಹಾಸ್ಪಿಟಲ್ ಕೂಡ ಒಂದು ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ನಾನು ಮನಸ್ಸಿನ ಬಗ್ಗೆ ಬಹಳ ಒಂದು ಅಧ್ಯಯನವನ್ನ ಇವತ್ತಿಗೂ ಕೂಡ ನಡೆಸ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ನೋಡಿ, ಒಂದು ಪಾಸಿಟಿವ್ ಥಾಟ್ಸ್. ಯಾಕಂದ್ರೆ ಇಷ್ಟು ಜನ, ಇಷ್ಟು ಮನಸ್ಸು ಸೇರಿಕೊಂಡು ನಾವು ಕೂತ್ಕೊಂಡು ಇಂಥದ್ದೊಂದು ಆಚರಣೆಯೇ, ಇದಕ್ಕಿಂತ ಮಿಗಿಲಾದ ಧರ್ಮ ಇಲ್ಲ. ಯಾಕಂತ ಹೇಳಿದ್ರೆ ಖಂಡಿತ ನಾವು ನಮ್ಮ ಧರ್ಮದ ಪೂಜೆ ಮಾಡ್ತೇವೆ, ದೇವರನ್ನ ಪ್ರಾರ್ಥನೆ ಮಾಡ್ತೇವೆ.
ಇಂಥ ಒಂದು ಸಭೆ ಸಮಾರಂಭದಲ್ಲಿ ನಾವು ಜಾತಿ ಧರ್ಮವನ್ನು ಮೀರಿ ನಾವು ಸೇರಿಕೊಂಡು ಒಬ್ಬರ ನಾವೆಲ್ಲರೂ ಕೂಡ ಹೇಳ್ಕೊಳ್ಳುವ ಹಾಗೆ ಸಹಬಾಳ್ವೆ ಅಥವಾ ಸಹಜೀವನ, ಇದಲ್ಲವೇ ಸಹಜೀವನ, ಇದಲ್ಲವೇ ಒಂದು ಮಾನವೀಯತೆ, ಇದಲ್ಲವೇ ಒಂದು ಸ್ನೇಹ ಜೀವನ, ಇದರಲ್ಲಿ ಇರುವಂತಹ ಒಂದು ಅನುಭವ ಬಹುಶಃ ನಮ್ಮ ನೆರೆ ಹೊರೆಯವರು ಎಲ್ಲರೂ ಕೂಡ ಇದ್ದಾರೆ. ನಮ್ಮ ಎಲ್ಲರೂ ಕೂಡ ಇತಿಹಾಸವೇ, ಭಾರತೀಯ ಸಂಸ್ಕೃತಿಯೇ ಹಾಗೆ. ಎಲ್ಲರನ್ನು ಕೂಡ ನೋಡಿದ್ದೇವೆ. ಅಬ್ದುಲ್ ಕಲಾಂ ಅವರನ್ನು ಕೂಡ ನೋಡಿದ್ದೇವೆ, ಮದರ್ ತೆರೇಸಾವನ್ನು ನೋಡು ಈ ಭಾರತ ಭೂಮಿಯಲ್ಲಿ ನೋಡಿದ್ದೇವೆ. ಎಲ್ಲರನ್ನು ಕೂಡ ಬಹಳ ಒಂದು ಪ್ರೀತಿಯಲ್ಲಿ ಗೌರವಿಸಿ ಈ ಮಣ್ಣಿನಲ್ಲಿ ಒಂದು ವಿಶೇಷವಾದ ಒಂದು ಅನುಗ್ರಹವನ್ನು ಪಡೆದವರು ನಾವು. ಹಾಗಿರ್ಬೇಕಾದ್ರೆ ಈ ಒಂದು ಭಾರತೀಯತೆ, ಈ ಒಂದು ಸಂಸ್ಕಾರ ಹೇಳಿಕೊಟ್ಟ ಒಂದು ಭೂಮಿಯಲ್ಲಿ ನಾವು ಹುಟ್ಟಿರೋದೇ ನಮ್ಮ ಒಂದು ಪುಣ್ಯ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಮತ್ತೆ ಉಳಿದವರು ಕೂಡ ಎಲ್ಲರನ್ನು ಕೂಡ ಗೌರವಿಸಿಕೊಂಡು ಎಲ್ಲರನ್ನು ಕೂಡ ಆದರ್ಶಿತವಾಗಿ ನೋಡಿಕೊಂಡ ಒಂದು ಭೂಮಿ ಭಾರತೀಯತೆ. ಹಾಗೆ ಕಾನೂನು ಶಿಬಿರ, ನ್ಯಾಯಕ್ಕೆ ಸಂಬಂಧಪಟ್ಟಾಗೆ ಹೇಳಬೇಕಾದ್ರೆ ನಾನು ಕೂಡ ಬಹಳ ಯೂಟ್ಯೂಬ್ ಅಥವಾ ಇನ್ನೊಂದೆಲ್ಲ ಕೆಲವು ನೋಡುವಾಗ ಕೆಲವು ಗಮನಕ್ಕೆ ಬಂದ ವಿಷಯ, ಕಾನೂನಿನಲ್ಲಿ ಕಾನೂನು ಮತ್ತು ಧರ್ಮ ಅಂತ ಹೇಳ್ಕೊಳ್ಳುವಾಗ ಬಹುಶಃ ಧರ್ಮವೇ ಶ್ರೇಷ್ಠ ಆಗ್ತದೆ. ಯಾಕಂತ ಹೇಳಿದ್ರೆ ಕಾನೂನು ಮತ್ತೆ ಬಂದದ್ದು ನಮ್ಮ ಆಚರಣೆಗೆ ಬಂದದ್ದು. ನಾನು ಯಾವುದೋ ಒಂದು ವಿಷಯಗಳನ್ನು ನೋಡ್ತಾ ಗಮನಿಸ್ತಾ ಇದ್ದೆ. ಒಂದು ಊರಿನಲ್ಲಿ ನ್ಯಾಯಾಲಯ ಇಲ್ಲದ, ಪೊಲೀಸ್ ಸ್ಟೇಷನ್ ಇಲ್ಲದ ಊರು, ನಾನು ಕೂಡ ಅದನ್ನು ಕೂಡ ಗಮನಿಸಿದೆ. ಯಾಕಂದ್ರೆ ಅಲ್ಲಿ ಇಂಟರ್ವ್ಯೂ ಮಾಡುವಾಗ ಆ ಊರಿನಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ. ಯಾಕೆ ಇಲ್ಲ ಅಂತ ಕೇಳಿದ್ರೆ ಅಷ್ಟು ಧರ್ಮ. ಯಾಕಂದ್ರೆ ಎಲ್ಲೂ ಕಳ್ಳತನ ಇಲ್ಲ, ಎಲ್ಲೂ ವ್ಯಭಿಚಾರ ಇಲ್ಲ, ಎಲ್ಲೂ ಜೂಜಾಟ ಇಲ್ಲ. ಅಂಥದ್ದೊಂದು ಊರನ್ನು ನಾವು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದ ಅಂತ ಕೇಳಿದ್ರೆ ನಾನು ಕೂಡ ರೆಫರೆನ್ಸ್, ನಾನು ಕಳೆದ ದಿನಗಳಲ್ಲಿ ಯಾವುದೋ ಒಂದು ಆರ್ಟಿಕಲ್ ಅನ್ನು ಓದ್ತಾ ಇದ್ದೆ. ಆ ಊರಿನಲ್ಲಿ ನ್ಯಾಯಾಲಯ ವ್ಯವಸ್ಥೆ ಇಲ್ಲ, ಹಾಗಾಗಿ ಪೊಲೀಸ್ ಸ್ಟೇಷನ್ ವ್ಯವಸ್ಥೆ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಅಂತ ಒಂದು ಧರ್ಮ ಇದೆ. ಹಾಗಾಗಿ ನಾವೇ ಯೋಚನೆ ಮಾಡುವ, ನ್ಯಾಯಕ್ಕಿಂತಲೂ ಮಿಗಿಲಾದದ್ದು ಧರ್ಮ. ಆ ಧರ್ಮದಲ್ಲಿ ಹೇಳ್ತದೆ ಹೀಗೆ ಇರಬೇಕು, ಹೀಗೆ ಆಚರಣೆ ಮಾಡಬೇಕು, ಸಂಸ್ಕಾರಯುತವಾಗಿರ್ಬೇಕು. ಅಂಥದ್ದೊಂದು ಹೇಳಿಕೊಟ್ಟ ಭೂಮಿಯಲ್ಲಿ ನಾವಿದ್ದೇವೆ. ಅಂಥದ್ದೊಂದು ಧರ್ಮವನ್ನು ನಾವು, ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಇಂಥ ಒಂದು ಸಂದರ್ಭಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ವಂದಿಸುತ್ತಾ, ಧರ್ಮ ಜಾತಿ ಮಿಗಿಲಾದದ್ದು ರಕ್ತ ಒಂದೇ ಹೇಳೋದು ಕೂಡ ನಾನು ನಿನ್ನನ್ನು ಕೂಡ ಗಮನಿಸಿದೆ. ನಮ್ಮ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಇಂದ ಒಂದು ಅಂಗಾಂಗವನ್ನು ದಾನ ಮಾಡುವಂತ ಒಂದು ವ್ಯವಸ್ಥೆ ಬಂತು. ಯಾರಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ. 11 ಜನರ ಬಾಳಲ್ಲಿ ಇವತ್ತು ಆರ್ಗನ್, ಒಳಗಿರುವ ಆರ್ಗನ್ ಕೂಡ ಬಹಳ ಕಾಸ್ಟ್ಲಿಯೆಸ್ಟ್ ಆರ್ಗನ್ಸ್. ಲಿವರ್ ಇರಲಿ, ಕಿಡ್ನಿ ಇರಲಿ, ಯಾವುದೇ ಇರಲಿ, ಅದು ಯಾವ ಧರ್ಮದ್ದು, ಯಾವ ಲಿವರ್ ಅಂತ ಹೇಳಿ ಇಲ್ಲಿ ಗೊತ್ತಾಗುದಿಲ್ಲ, ಯಾವ ರಕ್ತ. ಇವತ್ತು ನಾವು ಬ್ಲಡ್ ಡೊನೇಷನ್, ನಾನು ಹೆಮ್ಮೆಗೆ ಹೇಳ್ಕೊಳ್ಳೋದಲ್ಲ, ಬ್ಲಡ್ ಡೊನೇಷನ್ ಮಾಡ್ತಿದ್ದೆ. ನಾನು ಇಲ್ಲಿ ನಿಮ್ಮ ಎದುರುಗಡೆ ದೊಡ್ಡಸಿಗೆ ಮಾತಾಡೋದಲ್ಲ ಸರ್, ನಾನು ಒಂದು 100 ಸಲ, ಒಂದು 20 ವರ್ಷದ ಹಿಂದೆ ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಒಂದು 100 ಸಲ ಆಯ್ತು. ಅದು ಯಾರಿಗೆ ಹೋಗ್ತದೆ ಅಂತ ನನಗೂ ಗೊತ್ತಿಲ್ಲ. ಡೊನೇಷನ್ ಮಾಡೋದು ಮಾತ್ರ ನನ್ನ ಕೆಲಸ. ರಕ್ತ ಒಂದೇ, ಒಳಗಿರುವ ಆರ್ಗನ್ ಒಂದೇ, ನಾವು ಮನುಷ್ಯರು ಎಲ್ಲರೂ ಕೂಡ ಅದೇ ಕಣ್ಣು, ಕೈಕಾಲು, ಮುಖ, ಬಾಯಿ ಇರುವಂತವರೇ. ಯಾವ ಧರ್ಮ? ಧರ್ಮ ಮಿಗಿಲಾದದ್ದು. ಯಾಕಂದ್ರೆ ಧರ್ಮ ಅಂತ ಹೇಳಿದ್ರೆ ಮಾನವ ಧರ್ಮನೇ ಮಿಗಿಲಾದದ್ದು. ಅಂತಹ ಒಂದು ಧರ್ಮದಲ್ಲಿ ಹುಟ್ಟಿ ನಾವು ಎಷ್ಟು ವರ್ಷ ಬದುಕಿದ್ದೇವೆ ಅನ್ನೋದಕ್ಕಿಂತ ಹೇಗೆ ಬದುಕಿದ್ದೇವೆ ಅನ್ನೋದೇ ಇಲ್ಲಿ ಬಹಳ ಒಂದು ಶ್ರೇಷ್ಠತೆ. ನಮಗೆ ಹೆಸರು ಉಸಿರು ಒಂದು ದಿವಸ ನಿಲ್ತದೆ. ಹೆಸರು ಉಳಿಯುವುದೇ ಈ ಮಾನವ ಧರ್ಮಕ್ಕೆ ದೊಡ್ಡ ವಿಷಯ. ಅವರು ಯಾವ ಧರ್ಮದವರು ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ಅದು ಯಾರೇ ಇರಲಿ, ಅವರು ಧರ್ಮಗುರುಗಳಾಗಿರ್ಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಲಿ, ಯಾವ ಜಾತಿಯನ್ನು ಇಂಥ ಊರಿನಲ್ಲಿ ಇಂಥದ್ದೊಂದು ಕೆಲಸ ಮಾಡಿ ಹೋದ್ರು, ಅದೇ ನಮ್ಮಲ್ಲಿ ಉಳಿಯುವಂಥದ್ದು. ಅಂತ ಒಂದು ಧರ್ಮದಲ್ಲಿ ನಾವಿದ್ದೇವೆ ಅಂತ ಹೇಳಿರುವಾಗ ಮಾನವ ಧರ್ಮವೇ ಶ್ರೇಷ್ಠವಾದದ್ದು. ಅಂತಹ ಧರ್ಮದಲ್ಲಿ ನಾವಿರುವುದೇ ನಾವು ಪುಣ್ಯವಂತರು. ಎಲ್ಲರಿಗೂ ಕೂಡ ಹಾರೈಸ್ತಾ 2 ಮಾತಿಗೆ ನಾನು ವಿರಾಮ ಬಯಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. ಸೇವೆಗಳ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಕಾನೂನು ಮಾಹಿತಿ ಶಿಬಿರ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಸನ್ಮಾನ್ಯರಾದ ಬಹಳೊಂದು ಸಂತೋಷವಾದಂತಹ ಮಾತು ನಮ್ಮ ಈಗೀಗಲೇ ನನಗಿಂತ ಮುಂಚೆ ಮಾತನಾಡಿದಂತಹ ಸನ್ಮಾನ್ಯ ಶ್ರೀಪತಿರವರವರ ಮಾತು ತುಂಬಾ ನನಗೆ ಮನಸ್ಸಿಗೆ ಒಂದು ನೆಮ್ಮದಿಯನ್ನು, ಮನಸ್ಸಿಗೆ ಚಿಂತನೆಯನ್ನು ನೀಡುವಂತಹ ಒಂದು ಮಾತನ್ನು ಅವರು ಆಡಿದರು. ಭಾರತ ದೇಶದಲ್ಲಿ ಅವರಂತಹ 100 ಸಾವಿರಾರು ಜನರು ಹುಟ್ಟಿ ಬರಲಿ ಅಂತೇಳಿ ನಾನು ಅವರಿಗಾಗಿ ಪ್ರಾರ್ಥಿಸುತ್ತೇನೆ. ಖಂಡಿತವಾಗಿಯೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಕಳೆದ ವರ್ಷವೂ ಬಂದಿದ್ದೆ. ಈ ವರ್ಷ ಬರಬೇಕು ಎಂಬ ಒಂದು ಆಸೆಯಿಂದ ನಾನು ಪರಿಶುದ್ಧವಾದ ಸೌದಿ ಅರೇಬಿಯಾದ ಮಕ್ಕಕ್ಕೆ ಇದೇ ಡಿಸೆಂಬರ್ 15ಕ್ಕೆ ಹೋಗಬೇಕಾದಂತಹ ಟಿಕೆಟ್ ಅನ್ನು
ಜನವರಿ 5ಕ್ಕೆ ನಾನು ಅದನ್ನು ಮುಂದೂಡಿದ್ದು ಈ ಒಂದು ಕಾರ್ಯಕ್ರಮ ಬರಬೇಕು ಅಂತ ಹೇಳಿ ತುಂಬಾ ಆಸೆಯಿಂದ ಆಗಿದೆ. ಕಾರಣ ಅಂತಹ ಒಂದು ನಮ್ಮ ಡೇನಿಯಲ್ ರವರು ಅಂತಹ ಒಂದು ಅವರ ಮಾತಿದೆಯಲ್ಲ, ಅವರೊಂದು ಕರೆಯುವಂತಹ ನಮ್ಮನ್ನು ಆ ಒಂದು ಕಾರ್ಯಕ್ರಮ ಕರೆಯುವಂತಹ ಅವರ ಆ ಅಕ್ಕರೆ ಕರೆಯಲು ಇದೆಯಲ್ಲ, ಅದನ್ನೆಲ್ಲ ನಮಗೆ ನೋಡುವಾಗ ಅಂತಹ ಒಬ್ಬ ಅದು ಒಬ್ಬ ವಕೀಲರಾಗಿ ನೋಟರಿಯಾಗಿ ಎಲ್ಲವೂ ಬಹಳಷ್ಟು ಅವರಿಗೆ ಇದ್ದರೂ ಸಹ ಅವರು ಅದೆಲ್ಲವನ್ನು ಬದಿಗಿಟ್ಟು ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ಮಸೀದಿಗೆ ಬಂದು ನಮ್ಮನ್ನು ಕರೆದು ಈ ಒಂದು ಸೌಹಾರ್ದ ಕೂಟವನ್ನು ಏರ್ಪಡಿಸುವುದಿದೆಯಲ್ಲ, ಅದು ನಮ್ಮ ಮನಸ್ಸಿಗೆ ಯಾವಾಗಲೂ ಅದು ಸಂತೋಷವನ್ನು ನೀಡುತ್ತದೆ ಅಂತೇಳಿ ಅವರನ್ನು ನಾನು ಖಂಡಿತವಾಗಿ ನಾನು ಅಭಿನಂದಿಸುತ್ತೇನೆ. ಅವರನ್ನು ನಾನು ಇನ್ನೂ ಸಹ ಅವರ ಜೀವನದಲ್ಲಿ ಹಲವಾರು ಇಂತಹ ಕಾರ್ಯಕ್ರಮವನ್ನು ರೂಢಿಸಲು ಪರಮಾತ್ಮನವರಿಗೆ ಅನುಗ್ರಹಿಸಲಿ ಅಂತೇಳಿ ನಾನು ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಮಾನ್ಯರೇ, ನಾನು ಹೆಚ್ಚೇನು ಹೇಳಿಕೆ ಉದ್ದೇಶಿಸ್ತಾ ಇಲ್ಲ. ಈ ಒಂದು ಕಾರ್ಯಕ್ರಮ ಜಗತ್ತಿನಲ್ಲಿ ನಾವು ನಮ್ಮ ಕ್ರೈಸ್ತ ಧರ್ಮದ ಗುರುಗಳು ಕ್ರೈಸ್ತ ಧರ್ಮದ ಕುರಿತು ಹೇಳಿದರು. ನಾನೊಬ್ಬ ಮುಸ್ಲಿಂ ಧರ್ಮದ ಗುರುಗಳಾಗಿ ಇಸ್ಲಾಂ ಅಂದರೆ ಏನು ಅಂತ ಹೇಳಿದ್ರೆ, ಇಸ್ಲಾಂ ಅಂದರೆ ಶಾಂತಿಯನ್ನು ಬೋಧಿಸುವಂತಹ ಧರ್ಮ. ಎಲ್ಲಾ ಧರ್ಮದಲ್ಲಿಯೂ ಶಾಂತಿಯನ್ನೇ ಬೋಧಿಸುತ್ತದೆ. ಅದನ್ನೇ ಈಗ ನಮ್ಮ ಬಿಷಪ್ ರವರು ಸಹ ಹೇಳಿದ್ದು, ನೀವು ಸರ್ವರಲ್ಲೂ ಕರುಣೆಯನ್ನು ತೋರಿರಿ. ಅಂದ್ರೆ ಒಬ್ಬ ರೋಡಲ್ಲಿ ಸತ್ತು ಬಿದ್ದು ನೋಡುವಾಗ ಅದನ್ನು ನೋಡಿಯೂ ನೋಡದಾಗಿ ಹೋಗುವ, ಅದನ್ನು ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡುವಂತಹ, ಆದರೂ ಆ ಒಂದು ವ್ಯಕ್ತಿಯನ್ನು ಹಾಸ್ಪಿಟಲ್ಗೆ ಕೊಂಡೊಯ್ಯಲು ಮನಸ್ಸು ಬರದಂತಹ ಒಂದು ನೀಚ ಮನಸ್ಸು ಈಗ ಎಲ್ಲರಡಿಯಲ್ಲಿಯೂ ನಡೆದು ಬರುತ್ತಾ ಇದೆ. ಅಂತಹ ಒಂದು ಮನಸ್ಸು ನಮ್ಮಲ್ಲಿ ಇರಬಾರದು. ನಮ್ಮ ಪ್ರವಾದಿಯವರು ಹೇಳಿದೇನೆಂದರೆ, ನೀವು ಜಗತ್ತಿನಲ್ಲಿರುವ ಸರ್ವರಲ್ಲೂ ಕರುಣೆಯನ್ನು ತೋರು. ಇರ್ಹಮು ಮಂಫಿಲ್ ಅರ್ಲಿ ಇರ್ಹಮಕು ಮಂಫಿಸ್ ಸಮಾ. ನೀನು ಭೂಮಿಯಲ್ಲಿರುವ ಸರ್ವ ವ್ಯಕ್ತಿಗಳೊಂದಿಗೂ ನೀನು ಕರುಣೆಯನ್ನು ತೋರು, ಆದರೆ ಆಕಾಶದಲ್ಲಿರುವವರು ನಿನ್ನಲ್ಲಿ ಕರುಣೆಯನ್ನು ತೋರುತ್ತಾರೆ. ಮಾತ್ರವಲ್ಲ, ಅಕ್ರಿಮ್ ಜಾರಕ ಒಲೌಕಾನ ಕಾಫಿರ. ನಿಮ್ಮ ನೆರೆಕರೆಯವನು ನಿನ್ನ ಧರ್ಮದವನಲ್ಲದಿದ್ದರೂ ನೀನು ಅವರನ್ನು ಗೌರವಿಸುತ್ತೇನೆ ಪ್ರವಾದಿಯವರು ಹೇಳುತ್ತಾರೆ. ಅಂದರೆ ನಾವೆಲ್ಲರನ್ನು ಪ್ರೀತಿಯಿಂದ, ಎಲ್ಲರನ್ನು ನಾವು ಸ್ನೇಹದಿಂದ ನಾವು ನೋಡಬೇಕು. ನಮಗೆ ಬಸವಣ್ಣನವರು ಹೇಳಿದಂತಹ ದಯವಿಲ್ಲದ ಧರ್ಮ ಯಾವುದಯ್ಯ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯೆ ಧರ್ಮದ ಮೂಲ, ದಯವಿಲ್ಲದ ಧರ್ಮ ಯಾವುದಯ್ಯ ಅಂತೇಳಿ ಬಸವಣ್ಣವರು ಹೇಳ್ತಾರೆ. ಅದೇ ರೀತಿ ಹಿಂದೂ ಧರ್ಮದಲ್ಲಿ ಸಹ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾರೆ. ಅಂದ್ರೆ ಲೋಕದಲ್ಲಿರುವ ಸರ್ವ ಜನರು ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಬೇಕು ಅಂತೇಳಿ ಎಲ್ಲ ಧರ್ಮದಲ್ಲಿ ಹೇಳ್ತಾ ಇದೆ. ಮಾತ್ರವಲ್ಲ, ಕುರ್ಆನ್ನಲ್ಲಿ ಹೇಳಿದ್ದಾರೆ ಏನಂದ್ರೆ, ನೀವು ಒಬ್ಬನಿಗೆ ಜೀವದಾನವನ್ನು ನೀಡಿದರೆ ಇಡೀ ಮಾನವ ಸಮೂಹಕ್ಕೆ ನೀನು ಜೀವನವನ್ನು ನೀಡಿದಾಗೆ, ನೀನು ಒಬ್ಬನನ್ನು ಕೊಂದರೆ ಇಡೀ ಮಾನವ ಸಮೂಹನ್ನೇ ಕೊಂದವರು ಹಾಗೆ ಅಂತೇಳಿ ಕುರ್ಆನ್ ಹೇಳುತ್ತದೆ. ಯಾವುದೇ ಧರ್ಮವು ಭಯೋತ್ಪಾದನೆಗೆ ಅಥವಾ ಇನ್ನಿತರ ಅನೈತಿಕವಾದಂತಹ ಕಾರ್ಯಕ್ರಮಗಳಿಗೆ ಯಾವುದೇ ಧರ್ಮ ಪ್ರೋತ್ಸಾಹವನ್ನು ನೀಡುವುದೇ ಇಲ್ಲ. ಎಲ್ಲ ಧರ್ಮದ ಮೂಲ ಉದ್ದೇಶ ಏನಂದ್ರೆ, ಎಲ್ಲರೂ ಸುಖ, ಶಾಂತಿ, ನೆಮ್ಮದಿ, ಸೌಹಾರ್ದತೆಯಿಂದ ನಾವೆಲ್ಲರೂ ಏಕತೆಯಿಂದ ವಿವಿಧತೆಯಲ್ಲಿ ಏಕತೆಯನ್ನು ಕಂಡು ಬದುಕಬೇಕು ಅಂತ ಹೇಳುವಂತಹ ಎಲ್ಲ ಧರ್ಮದ ಮೂಲ ಆಶಯ ಅದೇ ಆಗಿದೆ. ಅದೇ ರೀತಿ ನಾವು ಮುಸಲ್ಮಾನರು ಸಹ ನಮಾಜ್ ಮಾಡುವಾಗ ಆ ನಮಾಜಿನಲ್ಲಿ ಅವನು ಕರಿಯ, ಬಿಳಿಯ ಅಥವಾ ಹಿಂದುಳಿದವ ಅಂತ ಹೇಳಿಲ್ಲ. ಅವನು ಎದುರು ನಿಲ್ಲಿದ್ದರೆ, ಈ ರಾಜ್ಯದ ಮುಖ್ಯಮಂತ್ರಿ ಬಂದರೂ ಸಹ ಅವನು ಒಬ್ಬ ಬಡವ ಎದುರು ನಿಲ್ಲಿದ್ದರೆ ಅವನಿಗೆ ಸ್ಥಳ ಬಿಟ್ಟು ಕೊಡ್ಬೇಕಾಗಿಲ್ಲ. ಆ ಧರ್ಮವಾಗಿದೆ ಇಸ್ಲಾಂ ಧರ್ಮ. ಅಂದ್ರೆ ಪ್ರಾರ್ಥನೆಯಲ್ಲಿ ಅವನು ಯಾವುದೇ ವ್ಯಕ್ತಿ, ಅವನು ಬಡವನೋ ಅಥವಾ ಇನ್ನಿತರ ಕರಿಯನೋ ಬಿಳಿಯನೋ ಎಂಬಂತಹ ಭೇದ ಭಾವ ಇಸ್ಲಾಂ ಧರ್ಮದಲ್ಲಿ ಇಲ್ಲ, ಕ್ರೈಸ್ತ ಧರ್ಮದಲ್ಲಿ ಇಲ್ಲ, ಹಿಂದೂ ಧರ್ಮದಲ್ಲಿ ಇರುವುದಿಲ್ಲ ಎಂಬಂತ ಭಾವ ನನಗೆ ಇದೆ. ಅದರಿಂದ ಎಲ್ಲರೂ ನಾವು ಒಟ್ಟಾಗಿ ಬಾಳೋಣ. ಮಾತ್ರವಲ್ಲ, ನಾನು ಒಂದು ಈ ಕ್ರೈಸ್ತ ಧರ್ಮದ ಬಗ್ಗೆ ನನಗೆ ಹೇಳಿಕೆ ಇರುವುದೇನೆಂದ್ರೆ, ಈ ಕ್ರೈಸ್ತ ಧರ್ಮದವರು ಈ ದೇಶದಲ್ಲಿ ಹಲವಾರು ಶೈಕ್ಷಣಿಕ ರಂಗದಲ್ಲಿ, ಸಾಮಾಜಿಕ ರಂಗದಲ್ಲಿ
ಮಾತ್ರವಲ್ಲ ಆರೋಗ್ಯ ರಂಗದಲ್ಲಿ ಸಹ ಮುಂಚೂಣಿಯಲ್ಲಿರುವಂತವರು ಕ್ರೈಸ್ತ ಧರ್ಮದವರು. ಯಾಕೆ ಅಂದ್ರೆ ಮಂಗಳೂರಲ್ಲಿ ನೋಡಿದರೆ ಅದೆಷ್ಟೋ ಶಾಲಾ ಕಾಲೇಜುಗಳು ಕ್ರೈಸ್ತರ ಅವರು ಅವರಿಗೆ ಕಟ್ಟಿ ಬೆಳೆಸಿದ್ದಾರೆ, ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು ಅಂತೇಳಿ. ನನ್ನ ಮಕ್ಕಳಲ್ಲಿ ನಾನು ಹೇಳುತ್ತಿರುವುದೇನೆಂದ್ರೆ, ನೀವೆಲ್ಲರೂ ಕಲಿತು ದೊಡ್ಡ ವಿದ್ವಾಂಸರಾಗಬೇಕು. ಈ ಕಲಿತು ಈ ದೇಶದ ಈ ಸಮಾಜದ ಒಳಿತಿಗಾಗಿ ನೀವು ಶ್ರಮಿಸುವ ಮಕ್ಕಳಾಗಬೇಕು ಅಂತೇಳಿ ನಿಮಗೆ ನಾವು ಕಿವಿಮಾತು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮಾನ್ಯ ಮಕ್ಕಳೇ, ನೀವು ಇಂದಿನ ಈ ಮಕ್ಕಳು ನಾಳೆ ಈ ದೇಶದ ಒಬ್ಬ ಉತ್ತಮ ಪ್ರಜೆಗಳಾಗಿ ಬಾಳ್ಬೇಕಾದವರು. ನೀವು ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಯಾವುದಾದ್ರೂ ಸೋಲನ್ನು ಸೋಲಾಗಿ ನೀವು ಕಾಣದೆ ಆ ಸೋಲನ್ನು ನೀವು ಯಶಸ್ವಿಯಾಗಿ ನೀವು ಅದನ್ನು ನಿಭಾಯಿಸಿ ಉತ್ತಮ ಪ್ರಜೆಗಳಾಗಿ ಬಾಳ್ಬೇಕು. ನಿಮ್ಮ ಈ ಶಾಲೆಯಲ್ಲಿ ಸೋಲುವುದನ್ನು ಆತ್ಮಹತ್ಯೆಗೆ ಪ್ರೇರಣೆಯಾಗಬಾರದು ಅಂತ ಹೇಳಿ ನಾನು ಕಿವಿ ಮಾತನ್ನು ಹೇಳಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಕೊನೆಯದಾಗಿ ನಾನು ಹೇಳುವುದೇನೆಂದ್ರೆ, ನಾನೊಮ್ಮೆ ಈ ಕಕ್ಕಿಂಜೆಯಲ್ಲಿರುವಂತಹ ಒಂದು ಒಳಗೆ ನೆರಿಯ ಅಂತ ಹೇಳಿರುವಂತಹ ಪ್ರದೇಶಕ್ಕೆ ಹೋಗಿದ್ದೆ. ಆ ಪ್ರದೇಶದಲ್ಲಿ ಒಬ್ಬರು ಕ್ರೈಸ್ತರು, ಅವರ ಹೆಸರೇ ಕ್ರೈಸ್ತದಲ್ಲಿ ಒಬ್ಬರು ಒಂದು ಆಶ್ರಮ ನಡೆಸುತ್ತಿದ್ದಾರೆ. ಆ ಆಶ್ರಮದಲ್ಲಿ ಅವರು ಈ ರೋಡ್ ಸೈಡ್ನಲ್ಲಿ ಬಿದ್ದಿರುವಂತಹ ಅಥವಾ ಅನಾಥರಾದಂತಹ ತಂದೆ ತಾಯಿಯರು ಯಾರು ಮಕ್ಕಳು ಹೊರತಪ್ಪಿದಂತಹ ತಂದೆ ತಾಯಿಯರನ್ನು ಅವರ ಆಶ್ರಮಕ್ಕೆ ತಂದು ಅವರು ಪತ್ನಿಯರಿಬ್ಬರು ಅವರನ್ನು ಸ್ನಾನ ಮಾಡಿಸಿ ಅವರಿಗೆ ವಸ್ತ್ರವನ್ನು ಧರಿಸಿ ತುಂಬಾ ಚೆನ್ನಾಗಿ ನೋಡುವಂತಹ ಆ ಒಂದು ಕಾರ್ಯಕ್ರಮ ಇದೆಯಲ್ಲ, ಆ ಆಶ್ರಮ ಇದೆಯಲ್ಲ, ಅಂತಹ ಒಂದು ಉತ್ತಮ ಕಾರ್ಯಗಳನ್ನು ನಾವು ಮದರ್ ತೆರೆಸ್ ಅವರಂತಹ ಆ ಮುಖವನ್ನು ಅವರನ್ನು ನಾನು ಕಂಡಿದ್ದೇನೆ. ಅಂತಹ ಒಂದು ಹಲವಾರು ಕಾರ್ಯಕ್ರಮಗಳು ಕ್ರೈಸ್ತ ಧರ್ಮದವರು ಮಾಡಿ ಬರ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳುತ್ತಾ ನನ್ನ ಕಾರ್ಯಕ್ರಮ ನನ್ನ ಒಂದು ಮಾತನ್ನು ನಾನು ವಿರಾಮಗೊಳಿಸ್ತೇನೆ. ಜೈ ಕರ್ನಾಟಕ, ಜೈ ಹಿಂದ್. ವೈವಿಧ್ಯಮಯವಾದ ಕಾರ್ಯಕ್ರಮ. ನಾನು ಕಳೆದ ಸುಮಾರು ಒಂದು 7 ವರ್ಷಗಳಿಂದ ನಿರಂತರವಾಗಿ ಭಾಗವಹಿಸ್ತಿದ್ದೇನೆ. ಈ ವರ್ಷ ಸ್ವಲ್ಪ ದೂರ ತೊಪ್ಪಟ್ಟಿಗೆ ಹೋಗಿದ್ದೇನೆಲ್ಲ, ಪರವಾಗಿಲ್ಲ ಅಂತ ನೆನೆಸ್ತೀನಿ. ಆದರೆ ಡ್ಯಾನಿಯಲ್ ದೇವರಾಜರವರು ಅಯ್ಯ ಬರಬೇಕು, ಯಾಕಂದ್ರೆ ಆ ಬಾಂಧವ್ಯ ನನ್ನ ಸಹೋದರ ಕಜಿನ್ ಅವರು, ಚಿಕ್ಕಪ್ಪನ ಮಗ. ನಾವು ಸಣ್ಣದಿನಿಂದ ಕೂಡ ಅವರನ್ನು ಬಲ್ಲೆವು. ಮಾತ್ರವಲ್ಲ, ಪ್ರತಿಯೊಂದು ಹಂತಗಳಲ್ಲಿ ಜೊತೆಯಾಗಿ ಮುಂದೆ ಸಾಗಿದವರು. ಕಷ್ಟಗಳ ಸಮಯ, ಸಂತೋಷದ ಸಮಯ, ಸಮೃದ್ಧಿಯ ಸಮಯ, ಎಲ್ಲ ಸಮಯಗಳಲ್ಲಿ ಕೂಡ ಆ ಜೊತೆ ಇದ್ದಂತ ಬಾಂಧವ್ಯ ನನ್ನನ್ನು ಈ ದಿವಸ ಕೂಡ ಈ ಕಾರ್ಯಕ್ರಮಕ್ಕೆ ಬರುವಂತೆ ದೇವರು ನಡೆಸಿದ. ಯಾಕಂದ್ರೆ ಕ್ರಿಸ್ಮಸ್ ಸೀಸನ್ ನಿಮ್ಮೆಲ್ಲರಿಗೂ ಗೊತ್ತದೆ, ಒತ್ತಡ ಇದೆ ಬಿಷಪರು ಪಾಪ ಆ ಒತ್ತಡದ ಮಧ್ಯೆ ನಾನು ಗಮನಿಸಿದ ಮಟ್ಟಿಗೆ ಇದು ಅವರು 4ನೇ ಬಾರಿಗೆ ನಮ್ಮ ಸೌಹಾರ್ದ ಕ್ರಿಸ್ಮಸ್ಗೆ ಬರ್ತಾ ಇರುವುದು 4ನೇ ಬಾರಿ. ನಾವು ಈಗಾಗಲೇ ನಮ್ಮ ಅತಿಥಿಗಳು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಕಂಡುಕೊಂಡಂತ ಅನೇಕ ವಿಚಾರಗಳ ಮಂಡಿಸಿದೆ. ಶ್ರೀಪತಿ ಭಟ್ ಅವರು ತಿಳಿಸಿದಂತ ಮಾತು, ನಮ್ಮ ಕದಿಕೆಯ ಜುಮ್ಮಾ ಮಸೀದಿಯ ಗುರುಗಳು ಅವರು ಬಹಳ ಉತ್ತಮ ರೀತಿಯಲ್ಲಿ ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ನಾವೆಲ್ಲ ಮಾತುಗಳನ್ನು ಕೇಳ್ತಾ ಬಂದಿದ್ದೇವೆ. ನಾನು ಸ್ವಲ್ಪ ಲೇಟ್ ಆಗಿ ಬಂದೆ, ಬಿಷಪರ ಮಾತನ್ನು ನಾನು ಕೇಳಿಲ್ಲ. ಆದರೆ ಅವರು ಅನೇಕ ಸಂದರ್ಭಗಳಲ್ಲಿ ಅವರ ಮಾತನ್ನು ನಾನು ಕೇಳಿದ್ದೇನೆ. ಮತ್ತು ಅವರಲ್ಲಿರುವಂಥ ಕಾಳಜಿ ಸಮಾಜದ ಮೇಲೆ, ನಾವೆಲ್ಲರೂ ಕೂಡ ಮಾನವರಾಗಿ ಮಾನವೀಯತೆಯಿಂದ ಜೀವನ ಮಾಡಬೇಕು, ಇದು ಬಹಳ ಪ್ರಾಮುಖ್ಯ. ಇಂದು 2022ನೇ ಸೌಹಾರ್ದ ಕ್ರಿಸ್ಮಸ್ ಸೌಹಾರ್ದ ಕೂಟ. ಈ ಸೌಹಾರ್ದ ಕೂಟ ಬಹಳ ಪ್ರಾಮುಖ್ಯವಾಗಿದೆ. ನಾವು ಸೌಹಾರ್ದತೆಯಿಂದ ಬಾಳಬೇಕಾದರೆ ನಾವೆಲ್ಲರೂ ಕೂಡ, ವಿಶೇಷವಾಗಿ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಂತ ಕಾರ್ಯಕ್ರಮ ಅಂತರ್ ಕಾಲೇಜುಗಳು ಮತ್ತು ಚರ್ಚ್ಗಳ ಕ್ರಿಸ್ಮಸ್ ಹಾಡುಗಳ ಸ್ಪರ್ಧೆ. ಅಂತರ್ ಕಾಲೇಜಿನ ಆ ಹಾಡುಗಳು ಈಗಾಗಲೇ ಗಮನಿಸಿದಾಗ ಕೆಲವರು ಹಾಡಿ ಆಗಿ ಎಲ್ಲರೂ ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತನ್ನು ಗಮನಿಸುವಾಗ ನಿಮಗಿರುವಂತಹ ಆ ಅಭಿಮಾನ, ಈ ಸ್ಥಳಕ್ಕೆ
ಬರುವ ಹಾಗೆ ನಿಮ್ಮನ್ನು ಪ್ರೋತ್ಸಾಹಿಸಿ. ನೀವು ಅನೇಕ ದಿವಸಗಳಿಂದ ಸಿದ್ಧತೆ ಮಾಡುತ್ತಾ ಬಂದಿದ್ದೀರಿ. ನಾವು ಒಳ್ಳೆಯ ರೀತಿಯಲ್ಲಿ ಹಾಡಬೇಕು, ಬಹುಮಾನವನ್ನು ಪಡೆಯಬೇಕೆಂಬ ನಿಮ್ಮ ಹಂಬಲ ಬರೀ ಬಹುಮಾನ ಮಾತ್ರವಲ್ಲ, ನಿಮ್ಮ ಆ ಪ್ರೀತಿಯ ಸಂಗೀತದ ಕೊಡುಗೆ ಎಲ್ಲರನ್ನು ಕೂಡ ಬಹಳ ಸಂತೋಷಪಡಿಸುತ್ತದೆ. ಮಾತ್ರವಲ್ಲ, ಯೇಸುವಿನ ಜನನ ಅದು ಜಗತ್ತಿಗೆ ಸಮಾಧಾನವನ್ನು ತರುವಂತದಾಗಿದೆ. ಯೇಸು ಈ ಲೋಕದಲ್ಲಿ ಜನಿಸಿ ಬಂದ ಸಂದರ್ಭ ಬಹಳವಾದ ಕಷ್ಟಗಳ ಪರಿಸ್ಥಿತಿ. ಇಡೀ ಜಗತ್ತು ಒಂದು ರೀತಿಯ ನೋವು, ವೇದನೆಗಳು, ಸಮಸ್ಯೆಗಳಲ್ಲಿ, ಅದರ ಮಧ್ಯದಲ್ಲಿ ಯೇಸು ಈ ಲೋಕದಲ್ಲಿ ಮಾನವನಾಗಿ ಜನಿಸಿ ಬಂದ. ಆತನ ಜನನವೇ ಅದು ವಿಶೇಷವಾದದ್ದು, ಅದ್ಭುತವಾದದ್ದು. ಆದ್ದರಿಂದ ಯೇಸುವಿನ ಜನನ ಅದು ಇಡೀ ಮಾನವ ಕುಲವನ್ನ ದೇವರ ಕಡೆಗೆ ನಡೆಸುವಂತ ಅಶ್ರೇಷ್ಠವಾದ ತ್ಯಾಗದ ಮಗುವಾಗಿ ಯೇಸು ಈ ಲೋಕದಲ್ಲಿ ಜನಿಸಿ ಬಂದರು. ಯೇಸುವಿನ ಜೀವನ ಸ್ವಲ್ಪವೇ ಸಮಯ, 33 ವರ್ಷಗಳ ಕಾಲ ಅವರು ಈ ಲೋಕದಲ್ಲಿ ಜೀವಿಸಿದರು. ಆದರೆ ಆ ಜೀವನ ಬಹಳ ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು. ತನ್ನ ಪ್ರೀತಿಯ ಮೂಲಕ ಇಡೀ ಲೋಕವನ್ನೇ ತನ್ನ ಕಡೆಗೆ ಆಕರ್ಷಿಸಿ, ಅವರ ಮಾತುಗಳು ಹಿತಮಿತವಾದ ಮಾತುಗಳು, ಅವರ ಜೀವನ ಅದೆಲ್ಲರನ್ನು ಪ್ರೀತಿಸುವ ಜೀವನ, ವೈರಿಗಳನ್ನು ಪ್ರೀತಿಸುವಂತ ಶ್ರೇಷ್ಠವಾದ ಜೀವನವನ್ನು ಯೇಸು ಮಾಡಿದರು. ಈ ಮೂಲಕ ಅವರು ಲೋಕಕ್ಕೆ ನೀಡಿದ ಬಹಳ ಶ್ರೇಷ್ಠವಾದಂತಹ ಸಂದೇಶ ಅದು ಎಲ್ಲರೂ ಕೂಡ ಮಾನವೀಯತೆ, ಅದರ ಅಮೂಲ್ಯತೆ ಅಥವಾ ಅದರ ಶ್ರೇಷ್ಠತೆಯನ್ನು ಅರಿತುಕೊಂಡು ಬಾಳಬೇಕು. ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಆಕಸ್ಮಿಕವಾಗಿ ಜನಿಸಿ ಬಂದಿದ್ದೇವೆ. ನಾವು ಜನಿಸಿ ಬರುವಾಗ ಯಾರು ಕೂಡ ನಾನು ಆ ಮತದಲ್ಲಿ, ಆ ಧರ್ಮದಲ್ಲಿ, ಅಥವಾ ದೊಡ್ಡ ಶ್ರೀಮಂತಿಕೆಯಲ್ಲಿ ಅಥವಾ ಬಡವನಾಗಿ ಬರ್ತೇನೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಮಗುವನ್ನ ಹೆರುವಾಗ ತಾಯಿ ಆ ನೋವನ್ನು ಅನುಭವಿಸಿ ಆ ಮಗುವನ್ನ ಈ ಲೋಕದಲ್ಲಿ ನೀಡ್ತಾರೆ. ಇದು ದೇವರ ಕೊಡುಗೆ. ದೇವರ ಕೊಡುಗೆಯನ್ನು ನಾವು ಸ್ವೀಕರಿಸಿದ್ದೇವೆ. ಬೈಬಲಲ್ಲಿ ಒಂದು ಮಾತಿದೆ, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 14ನೇ ವಚನ. ದೇವರು ಲೋಕದಲ್ಲಿ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಶಿವವನ್ನ ಹೊಂದಬೇಕೆಂಬುದಾಗಿ ದೇವರ ಆ ಪ್ರೀತಿ ಅದನ್ನು ನಾವು ಇವತ್ತು ಕೂಡ ಅನುಭವಿಸ್ತಾ ಇದ್ದೇವೆ. 2022 ವರ್ಷ ಕಳೆದರೂ ಕೂಡ ದೇವರ ಪ್ರೀತಿ ಯೇಸುವಿನ ಆ ಜನನದ ಸಂದೇಶದಲ್ಲಿ ಕಂಡುಬರ್ತದೆ. ಅದು ಮುಂದುವರಿಬೇಕು. ಜಗತ್ತು ಆ ಪ್ರೀತಿಯನ್ನು ಎಲ್ಲ ಸಮಯ ಬಯಸ್ತದೆ. ಎಲ್ಲೆಡೆಯಲ್ಲಿಯೂ ಇಂದು ಪ್ರೀತಿಯ ಕೊರತೆ ಕಂಡು ಬರ್ತದೆ. ಪ್ರೀತಿ ಬಹಳ ಪ್ರಾಮುಖ್ಯ. ಆ ಪ್ರೀತಿ ನಿಜವಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದಾದರೆ ನಮ್ಮ ಸಮಾಜ ಅದು ಇನ್ನಷ್ಟು ಉತ್ತಮವಾದ ರೀತಿಯಲ್ಲಿ ಕಟ್ಟಲ್ಪಡಲು ಸಾಧ್ಯ. ದೇವರು ಎಲ್ಲೆಡೆಯಲ್ಲಿಯೂ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿ ನಾವು ಕೂಡ ಪ್ರತಿಯೊಬ್ಬರು ದೇವರ ಜೊತೆ ಕೆಲಸದವರು, ಆತನೊಂದಿಗೆ ಕೆಲಸ ಮಾಡಬೇಕಾದರೆ ನಾವು ಆತನೊಂದಿಗೆ ಕೆಲಸ ಮಾಡುತ್ತಾ ನಮಗೆ ಕೊಡಲ್ಪಟ್ಟಂತ ನಮ್ಮ ಸೇವೆಯನ್ನು ಅಥವಾ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯವನ್ನು ಉತ್ತಮವಾದ ರೀತಿಯಲ್ಲಿ ಮಾಡುವಾಗ ದೇವರು ನಮ್ಮನ್ನು ಕೂಡ ತನ್ನ ಸಾಧನವಾಗಿ ಉಪಯೋಗಿಸಲು ಸಾಧ್ಯ. ನಾವು ದೇವರ ಚಿಕ್ಕ ಚಿಕ್ಕ ಬೆಳಕುಗಳಾಗಿ ಈ ಲೋಕದಲ್ಲಿ ಬೆಳಗೋಣ. ದೇವರು ಆ ರೀತಿಯ ಬೆಳಕಾಗಿ ಪ್ರಜ್ವಲಿಸಲು ಎಲ್ಲರನ್ನು ಕೂಡ ಆತನು ಉಪಯೋಗಿಸಲು ಶಕ್ತ. ದೇವರು ಈ ರೀತಿ ಕಾರ್ಯ ಮಾಡಲು ಇಲ್ಲಿರುವಂತ ನಾವೆಲ್ಲರೂ ಕೂಡ ಒಂದು ನಿರ್ಧಾರ ಮಾಡಿಕೊಂಡು ನಮ್ಮನ್ನ ದೇವರ ಕೈಗಳಿಗೆ ಒಪ್ಪಿಸಿಕೊಡೋಣ. ಆತ ನಮ್ಮನ್ನ ನಮ್ಮ ನಿತ್ಯ ಸ್ಥಳಗಳಲ್ಲಿ ಕೊಟ್ಟ ಜವಾಬ್ದಾರಿಯಲ್ಲಿ ಮಾಡುವ ಕರ್ತವ್ಯಗಳಲ್ಲಿ ಆತನ ಮಕ್ಕಳಾಗಿ ಮುಂದೆ ಸಾಗೋಣ. ಎಲ್ಲರಿಗೂ ಬರುವಂತಹ ಕ್ರಿಸ್ಮಸ್ ಹಬ್ಬ ಶುಭದಾಯಕವಾಗಲಿ, ಹರ್ಷದಾಯಕವಾಗಲಿ. ಈ ದಿನದ ಈ ಒಂದು ಕ್ರಿಸ್ಮಸ್ ಸೌಹಾರ್ದ ಕೂಡ ನಮ್ಮೆಲ್ಲರನ್ನು ಕೂಡ ಸಂತೋಷಪಡಿಸಿದೆ. ನಾವೆಲ್ಲರೂ ಕೂಡ ಜೊತೆಯಾಗಿ ಬಾಳುವಂತಹ ಆ ಪ್ರೀತಿಯ ಅನ್ಯೋನ್ಯತೆ ಬಾಳ್ವೆಯಲ್ಲಿ
ಸದಾ ಮುಂದೆ ಸಾಗುವುದು. ಈ ಅವಕಾಶಕ್ಕಾಗಿ ವಂದನೆಗಳು. ನಿಮಗೆಲ್ಲರಿಗೂ ಕೂಡ ವಂದನೆ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದೇವರು ಎಲ್ಲರನ್ನ ಆಶೀರ್ವಾದ ನಡೆಸಲಿ. ಪಂಚಾಯತಿನ ಒಂದು ಚುನಾಯಿತ ಪ್ರತಿನಿಧಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಂದು ಕಾಲದಲ್ಲಿ ಆಯ್ಕೆಗಳು 2005ರಲ್ಲಿ ಅವರು ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸಿದರು. ಆದರೂ ಕೇವಲ 5 ವರ್ಷದಲ್ಲಿ ರಾಜಕೀಯ ನನಗೆ ಬೇಡ, ಕ್ಷೇತ್ರ ಅದು ಕಲುಷಿತಗೊಂಡಿದೆ ಅಂತ ಬಿಟ್ಟು ಬೇರೆ ಸಮಾಜ ಸೇವೆಯಲ್ಲಿ ಮತ್ತೆ ತೊಡಗಿಕೊಳ್ಳುವಂಥ ವ್ಯವಸ್ಥೆಗೆ ಬಂದರು. ಬಹುಶಃ ಆ ನಿಟ್ಟಿನಲ್ಲಿ ಅವರು ಒಳ್ಳೆಯ ಕೆಲಸ. ಬಹುಶಃ ಆ ಸಮಯದಲ್ಲಿ ಜಲ್ಲಿ ಏಕಿಕೋ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ರೇಡಿಯೋಗೆ ನೆನಪಿದೆ ಇಲ್ವೋ ಗೊತ್ತಿಲ್ಲ. ಕೊರವೇಲಿನಲ್ಲಿ ಒಂದು ರಸ್ತೆ ಇತ್ತು, ಬಹಳ ಸಂಪೂರ್ಣವಾದಂತಹ 4 ರಸ್ತೆಯಲ್ಲಿ ಇದ್ದಂಥ ರಸ್ತೆ. ಆ ರಸ್ತೆಯಲ್ಲಿ ಸಂಪೂರ್ಣವಾದಂಥ ಜಲ್ಲಿ ಎಕ್ಕಿ ಜನರು ನಡೆದರೂ ಕೂಡ ಕಷ್ಟ. ಆ ಸಮಯದ ಚಳವಳಿಯ ಮೂಲಕ ಇಡೀ ಸಮಾಜವನ್ನ, ಒಂದು ರಾಜಕೀಯ ವ್ಯಕ್ತಿಗಳನ್ನು ಅವರು ಎಚ್ಚರಿಸಿ ಅಲ್ಲಿ ಜಲ್ಲಿ ಅಲ್ಲ, ಈಗ ಕಾಂಕ್ರೀಟ್ ರಸ್ತೆ ಆಗುವಂತೆ ಮಾಡಿಕೊಳ್ಳಲು ಯಶಸ್ವಿಯಾಗಿದ್ದರು. ಅಷ್ಟೇ ಅಲ್ಲ, ಇವತ್ತು ಅವರ ಹೋರಾಟದ ಫಲ ನಾವು ಹಳೆಯಂಗಡಿಯಲ್ಲಿ ನೋಡ್ತಾ ಇದ್ದೀವಿ. ಯಾರು ಅದನ್ನು ಹೇಳ್ತಾ ಇಲ್ಲ. ನಾನು ಧೈರ್ಯವಾಗಿ ಹೇಳ್ತೇನೆ, ಗಂಧಾಭಾಷೆಗೆ ಗೊತ್ತಂದ್ರೆ ಅವರು ನಮ್ಮನ್ನೆಲ್ಲ ಕೂಡಿಸಿ ಹಳೆಯಂಗಡಿ ಭೇಟಿಯಲ್ಲಿ ಒಂದು ತಡೆ ಮಾಡಿದ್ರು. ಎಕ್ಸ್ಪ್ರೆಸ್ ನಿಲುಗಡೆ ಆಗ್ಬೇಕಂತ. ಇವತ್ತು ಕೇವಲ ಕಾರ್ಕಳ ಎಕ್ಸ್ಪ್ರೆಸ್ ಅಲ್ಲ, ಇಡೀ ಉಡುಪಿ ಮುಖಾಂತರ ಎಲ್ಲ ಎಕ್ಸ್ಪ್ರೆಸ್ಗಳು ಕೂಡ ನಿಲುಗಡೆ ಆಗಲಿಕ್ಕೆ ಇದೇ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಇಷ್ಟೇ ಅಲ್ಲ, ಇವತ್ತು ಈ ಸೌಹಾರ್ದತೆ ಹಳೆಯಂಗಡಿ ಪೇಟೆಯಲ್ಲಿ ಪ್ರತಿಯೊಂದು ಜನರನ್ನು, ಹಿಂದೂಗಳಿಗಿರ್ಬೋದು, ಮುಸಲ್ಮಾನರಿರ್ಬೋದು, ಕ್ರೈಸ್ತರಿರ್ಬೋದು, ಎಲ್ಲರನ್ನು ಒಗ್ಗೂಡಿಸಿ ತಂದು ಎಲ್ಲರನ್ನು ಪ್ರೀತಿಯನ್ನು ಗಳಿಸಿ ಪ್ರತಿ ವರ್ಷ ತಾನು ಉಂಡು ತನ್ನ ಹೆಂಡತಿ ಮಕ್ಕಳ ಜೊತೆ ಆರಾಮವಾಗಿ ಕ್ರಿಸ್ಮಸ್ ಆಚರಿಸಬಹುದು. ಆದರೆ ಡೇನಿಯವರು ಹಾಗೆ ಮಾಡಲಿಲ್ಲ. ಎಲ್ಲ ಸಮಾಜದವರನ್ನು ಕರೆದು ತಾನು ಅವ್ರ ಜೊತೆ ಕೂಡಿ ಇಂಥ ಕ್ರಿಸ್ಮಸ್ ಅನ್ನು ಆಚರಿಸಿ ಇದು ಯೇಸು ಕ್ರಿಸ್ತ ಮೆಚ್ಚತಕ್ಕಂಥ ಒಂದು ಒಳ್ಳೆಯ ಮನಸ್ಥಿತಿ ಇರುವಂಥ ಒಂದು ಒಳ್ಳೆಯ ಗುಣವುಳ್ಳುವಂಥ ಒಂದು ವ್ಯಕ್ತಿತ್ವ ಅಂತ ನಾನು ಡೇನಿಯಲ್ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥ 10 ಹಲವು ಕಾರ್ಯಕ್ರಮಗಳಿಂದ ಬಹುಶಃ JCSನ ಅಧ್ಯಕ್ಷ ನಾನಾಗಿದ್ದೆ, ಡೇನಿಯಲ್ ಅಧ್ಯಕ್ಷರಾಗಿದ್ದರು. ನಮ್ಮ ಕೆನರಾ ಬ್ಯಾಂಕಿನ ಮಾಜಿ ಪ್ರಬಂಧಕರು ಪ್ರಭುಗಳಿದ್ದಾರೆ. ಬಹುಶಃ ಅವರ ಫಲ ಅತ್ಯಂತ ಉತ್ತಮವಾಗಿ ಹಳೆಯಂಗಡಿ 10 ಹಲವು ಕಾರ್ಯಕ್ರಮ ಮಾಡಿ ಈ ಜಿಲ್ಲೆಯಲ್ಲಿ ಒಂದು ದ್ವಿತೀಯ ಸ್ಥಾನಿಯಾಗಿ ನಾವು ಮೂಡಿ ಬಂದಿದ್ದೇವೆ. JCSಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಅದೇ ರೀತಿ ಇವತ್ತು ಡೇನಿಯಲ್ ಅವರು ಸಮಾಜದಲ್ಲಿ ಶಾಂತಿಯನ್ನು, ಐಕ್ಯತೆಯನ್ನು, ಸೌಹಾರ್ದತೆ ಕಾಣಬೇಕು ಅಂತ ಪ್ರತಿ ವರ್ಷವನ್ನ ಹಂಬಲ ಮಾಡ್ತಾ ತನ್ನ ಕುಟುಂಬದವರನ್ನ ಎಲ್ಲರನ್ನ ಜೊತೆಗೂಡಿ ನಡೆಸಿಕೊಂಡು ಹೋಗುವಂತ ಈ ಕಾರ್ಯಕ್ರಮ ವರ್ಷವೂ ನಡೆಯಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಭಾರತ್ ಮಾತೆ ಜೈ. ಕ್ರಿಸ್ಮಸ್ ಹಬ್ಬದ ಶುಭಾಶಯ ಸಲ್ಲಿಸೋನಾಗಿದೆ. ನಾನು ಕೂಡ ಈ ಒಂದು ಸೌಹಾರ್ದ ಕೂಟಕ್ಕೆ ಇದು 3ನೇ ಸಾರಿ ಆಗಮಿಸುವಂಥದ್ದು. ಈಗಾಗಲೇ ಹೇಳಿದಂತೆ ಸ್ವಾವಲಂಬಿದವರು ಹೇಳಿದಂತೆ ಡೇನಿಯಲ್ ದೇವರಾಜ್ ಅವರು ಬಹಳ ಸುಂದರವಾದಂತ ಒಂದು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಬಹುಶಃ ಜಾಗದ ಸಮಸ್ಯೆ ಇದೆ, ಅದರ ಮಧ್ಯದಲ್ಲೂ ಕೂಡ ಅವರು ಒಂದು ಸುಂದರವಾದಂತ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದರಿಂದ ನಾನು CSI ಯೂನಿಟಿ ದೇವಾಲಯದ ಪರವಾಗಿ ನಾನು ಅವರಿಗೆ ಪ್ರೀತಿಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಕ್ರಿಸ್ಮಸ್ ಸೌಹಾರ್ದ ಕೂಟಕ್ಕೆ ಇಲ್ಲಿ ಹಾಕಿದ್ದಾರೆ 3 ನಿಮಿಷ ಮಾತ್ರ ಅಂತ ಇದರಲ್ಲಿ ಹಾಕಿದ್ದಾರೆ. ಅದರಿಂದ ನಾನು 3 ನಿಮಿಷ ಬೇಡ 2 ನಿಮಿಷದ ಮಾತು ಮುಗಿಸ್ತೇನೆ. ಯಾಕಂದ್ರೆ ಈಗಾಗಲೇ ಮಾತು ಆಗಿದೆ. ಕ್ರಿಸ್ಮಸ್ ಸಂದೇಶ ಏನು ಅಂತ ಹೇಳಿದ್ದಾರೆ. ಯೇಸುವಿನ ಹತ್ರ ಶಿಷ್ಯರು ಬಂದ್ರೆ ಆಗ ಯೇಸು ಶಿಷ್ಯರ ಹತ್ರ ಕೇಳ್ತಾನೆ, ನೀವು ನನಗೆ ಹಸಿದಾಗ ಆಹಾರ ಕೊಡ್ಲಿಲ್ಲ, ನಾನು ಅನಾರೋಗ್ಯದಲ್ಲಿದ್ದಾಗ ನನ್ನ ನೋಡ್ಲಿ ಬರ್ಲಿಲ್ಲ, ಬಟ್ಟೆಲ್ಲದಾಗ ನನಗೆ ಬಟ್ಟೆ ಕೊಡ್ಲಿಲ್ಲ,
ಅದಕ್ಕೆ ಶಿಷ್ಯರು ಕೇಳ್ತಾರಂತೆ, ಸ್ವಾಮಿ ನೀನು ಯಾವಾಗ ಹಸಿದಿದ್ದದ್ದು, ನೀನು ಯಾವಾಗ ಬಟ್ಟೆ ಇಲ್ಲದವನಾದದ್ದು, ನೀನು ಯಾವಾಗ ಅನಾರೋಗ್ಯದಲ್ಲಿ ಬಿದ್ದದ್ದು? ಆಗ ಯೇಸು ಹೇಳ್ತಾರೆ, ನೀನ್ ನಿನ್ನ ನೆರೆಕರೆಯವನಿಗಿದೆಯಲ್ಲ, ಅವನಿಗೆ ಅಷ್ಟಾಗ ಕೊಟ್ಟಿದ್ಯಾ? ಅವನು ಬಟ್ಟೆ ಇಲ್ಲದಾಗ ಬಟ್ಟೆ ಕೊಟ್ಟಿದ್ಯಾ? ಅವನ ಅನಾರೋಗ್ಯದಿಲ್ಲದಾಗ ಅವನು ನೋಡ್ಲಿಕ್ಕೆ ಬಂದಿದ್ಯಾ ನೀನು? ಆಗ ನನಗೆ ಕೊಟ್ಟಾಗೆ. ಕ್ರಿಸ್ಮಸ್ ಅಂದ್ರೆ ಏನ್ ಗೊತ್ತಾ? ನಾವು ಬೇರೆಯವರಿಗೆ ಏನ್ ಕೊಡ್ತೇವೆ, ನಾವು ಬೇರೆಯವರಿಗೆ ಏನು ನೋಡ್ಕೊಳ್ತೇವೆ, ಯಾಕೆ ತಗೊಳ್ತೇವೆ, ಅದು ಕ್ರಿಸ್ಮಸ್. ಇವತ್ತು ಡೇನಿಯಲ್ ದೇವರಾಜ್ ಅವರು ಎಲ್ಲರಿಗೆ ಬಂದವರಿಗೆ ಒಂದು ಕೇಕ್ ಕೊಡ್ತಾರೆ, ಕೊಡುವುದು ಮತ್ತು ಚಿಂತನೆ ಮಾಡೋದು, ಕ್ಯಾರೆಟ್ ತಗೊಳ್ಳೋದು, ಇದು ಜೀಸಸ್ನ ಮೇನ್ ಉದ್ದೇಶ. ಸಂಗೀತ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ಭಾಷಣವನ್ನು ನಾನು ಮಾಡಿದ್ದೆ. ಆದ್ದರಿಂದ 2 ಮಾತುಗಳನ್ನು ಹೇಳಬೇಕೆಂಬುದಾಗಿ ಡೇನಿಯಲ್ ದೇವರಾಜ್ ಕೇಳಿಕೊಂಡಾಗ ಬೇಡ, ಸಮಯ ಎಲ್ಲ ಆಯಿತು ಅಂತ ಹೇಳಿದೆ. ಆದರೂ ಕೂಡ MC ಅವ್ರನ್ನ ನೀವು ಕರೆದಿದೆ, ಮಾತಾಡಿ ಅಂತ. ಬಹಳ ಒಂದು ಸಂತೋಷದ ಸಮಯ. ನಮ್ಮ ಮಂಗಳೂರು ಡಯಾಸಿಸ್ನ ಧರ್ಮಗುರುಗಳು, ಬಿಷಪ್ರು ಪೌಲ್ ಸಂಧಾನ ಅವರು ನಮ್ಮ ಮಧ್ಯದಲ್ಲಿರುವಂತಹದ್ದು ನಿಜವಾಗಿಯೂ ನಮಗೆಲ್ಲರಿಗೂ ಕೂಡ ತುಂಬಾ ಹೆಮ್ಮೆ. ಕಳೆದ 4 ವರ್ಷಗಳಿಂದ ಅವರು ನಮ್ಮ ಮಧ್ಯದಲ್ಲಿ ಈ ಒಂದು ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮದ ಸಂಯೋಜಕರಾದಂಥ ಜನಪ್ರಿಯ ವಕೀಲರು ಅಡ್ವೊಕೇಟ್ ಡೇನಿಯಲ್ ದೇವರಾಜ್ ಅವರು 2011ನೇ ಇಸವಿಯಲ್ಲಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದರು. ಅವರು ಯಾವಾಗ ಇದನ್ನು ಆರಂಭ ಮಾಡಿದರು ಅಂದಿನಿಂದ ಇಂದಿನವರೆಗೆ ಈ 11 ವರ್ಷಗಳಲ್ಲಿ ಪ್ರತಿ ವರ್ಷ ಅವರ ಜೊತೆಗೆ ನಾನು ಈ ಕಾರ್ಯಕ್ರಮದಲ್ಲಿ ಇದ್ದೇನೆ. ಮತ್ತು ಈ ಕಾರ್ಯಕ್ರಮ ಇವತ್ತು ಬಹಳ ವಿಶೇಷವಾದಂಥ ಘನತೆಯನ್ನು ಕೊಟ್ಟಿದೆ. ಯಾಕಂದ್ರೆ ನಮ್ಮ ಹಿಂದೂ ಧರ್ಮದ ಶ್ರೀಪತಿ ಪಾಟೀಲ್ ಅವರು ಬಹಳ ಸುಂದರವಾಗಿ ಧರ್ಮದ ವಿಷಯವಾಗಿ ಅವರು ಹೇಳಿದರು. ಯಾವ ರೀತಿ ಕ್ರೈಸ್ತ ಧರ್ಮದ ಜೊತೆಗೆ ತನ್ನ ಸಂಬಂಧ 22 ವರ್ಷಗಳಿಂದ ಇದೆ ಎಂಬುದನ್ನು ಕೂಡ ಅವರು ನಮ್ಮ ಮುಂದೆ ಬಿಚ್ಚಿಟ್ಟರು. ಅದೇ ರೀತಿಯಲ್ಲಿ ಇಸ್ಲಾಂ ಧರ್ಮದ ಗುರುಗಳು ಕೂಡ ಇಲ್ಲಿ ಬಂದು ಬಹಳ ಸುಂದರವಾದ ರೀತಿಯಲ್ಲಿ ಕ್ರೈಸ್ತ ಧರ್ಮದ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ತನ್ನ ಮೇಲೆ ಪ್ರಭಾವ ಬೀರಿ ಇಡೀ ಹಳೆಯಂಗಡಿ ಸಮಾಜವನ್ನೇ ಒಂದು ಉನ್ನತ ಸ್ಥಿತಿಗೆ ನಡೆಸಿದ್ದಾರೆ ಎಂಬುದಾಗಿ ಅಡ್ವೊಕೇಟ್ ಡೇನಿಯಲ್ ಅವರ ಬಗ್ಗೆ ಹೇಳಿ ನಮಗೆ ತಿಳಿಸಿದರು. ಒಬ್ಬ ವ್ಯಕ್ತಿಯ ಮೂಲಕವಾಗಿ ಇಡೀ ಸಮಾಜ ಅದು ಬೆಳಗ್ತದೆ, ಸಮಾಜ ಅದು ಉತ್ತಮವಾದಂತಹ ಸಮಾಜವಾಗಿ ಪರಿವರ್ತನೆ ಆಗ್ತದೆ ಎಂಬುದಾಗಿ ಅವರು ಹೇಳಿದರು. ಸಮಾಜದ ಬಗ್ಗೆ ಫಾದರ್ ವ್ಯಾಲೇರಿಯನ್ ಸೋಸಾ ಪಕ್ಷಿಕೆರೆಯ ಗುರುಗಳು ಮೆಲ್ವಿನ್ ಅವರು ಸಮಾಜದ ಬಗ್ಗೆ ಮಾತನಾಡುವಾಗ ಬಹಳ ಸುಂದರವಾಗಿ ಒಂದು ಸಮಾಜದಲ್ಲಿ ಯಾವುದೇ ರೀತಿಯ ಜನರನ್ನು ಸರಿಪಡಿಸುವಂತ ವ್ಯವಸ್ಥೆ ಇಲ್ಲದಂತ ಒಂದು ಸಮಾಜ, ಅದರ ಬಗ್ಗೆ ಹೇಳಿದರು. ನಿಜವಾಗಿ ಯಾರನ್ನು ಯಾರು ಸರಿಪಡಿಸಬೇಕಾಗಿಲ್ಲ. ಯಾಕಂದ್ರೆ ದೇವರ ಅದ್ಭುತವಾದ ರೀತಿಯಲ್ಲಿ ಎಲ್ಲರನ್ನು ರೂಪಿಸಿದ್ದಾನೆ. ಎಲ್ಲರೂ ಕೂಡ ಅತ್ಯಂತ ಉತ್ತಮವಾದಂತ ವ್ಯಕ್ತಿಗಳೇ. ಯಾರಿಗೂ ಸಮಾಜವನ್ನು ಹಾಳು ಮಾಡಬೇಕು ಎನ್ನುವಂತ ಉದ್ದೇಶ ಇರುವುದಿಲ್ಲ. ಆದರೆ ಆ ಸಮಾಜದಲ್ಲಿ ಎಲ್ಲರೂ ಒಳ್ಳೆಯದು ಮಾಡಬೇಕು ಎಂಬುದಾಗಿ ಅವರನ್ನು ಪ್ರೋತ್ಸಾಹ ಮಾಡುವಂತ ಅಥವಾ ಎನ್ಕರೇಜ್ ಮಾಡುವಂತ
ಜನರು ಬೇಕು. ಆ ಒಂದು ವ್ಯಕ್ತಿ ಈ ಸಮಾಜದಲ್ಲಿ ನಾನು ನೋಡಿದ್ದು ಅಡ್ವೊಕೇಟ್ ಡೇನಿಯಲ್ ದೇವರಾಜ್. ಎಲ್ಲಿ ಸಮಸ್ಯೆಗಳುಂಟು ಅಲ್ಲಿ ಅವರು ಹೋಗಿ ಆ ಸಮಸ್ಯೆಯನ್ನು ಸರಿಪಡಿಸುವುದಕ್ಕೆ ತನ್ನ ಎಲ್ಲ ಪ್ರಯತ್ನಗಳನ್ನು ಮಾಡಿ ಸಮಾಜವು ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು ಎಂಬುದಕ್ಕೆ ಅವರ ಮಾರ್ಗದರ್ಶನವನ್ನು ಕೊಡ್ತಾರೆ. ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತರ ಒಂದು ಸುಂದರವಾದಂತಹ ಬೋಧನೆ ನನಗೆ ನೆನಪಿಗೆ ಬರ್ತದೆ ಈ ಸಂದರ್ಭದಲ್ಲಿ. ನೋಡಿ, ಪ್ರತಿಯೊಬ್ಬ ಮಾನವರಿಗೆ ಒಂದು ಗುರಿ ಉಂಟು, ಎಲ್ಲಿಗೆ ಹೋಗುದು ನಾವು ಅಂತ. ನಾವು ಜೀವನ ಮಾಡ್ತಾ ಇದ್ದೇವೆ, ಅನೇಕರು ಏನಿಸ್ತಾರೆ ಜೀವನ ಇಲ್ಲಿಗೆ ಮುಗೀತದೆ ಅಂತ. ಆದ್ರೆ ಜೀವನ ಇಲ್ಲಿ ಮುಗಿದಿಲ್ಲ, ಆಯ್ತಾ? ಜೀವನದಲ್ಲಿ ಇನ್ನೊಂದು ಜೀವನ ಇದೆ. ಒಂದು ಬಾರಿ ಇದನ್ನು ವಿವರಿಸುವುದಕ್ಕೆ ಬಹಳ ಸುಂದರವಾದಂತ ಒಂದು ಘಟನೆಯನ್ನು ಯೇಸು ಕ್ರಿಸ್ತರು ಹೇಳಿದರು. ಅವರು ಇಬ್ಬರು ವ್ಯಕ್ತಿಗಳನ್ನು ಗಮನಿಸ್ತಾ ಇದ್ರು. ಒಬ್ಬನು ಬಹಳ ಐಶ್ವರ್ಯವಂತ, ಬಹಳ ಸಮೃದ್ಧಿಯುತವಾದಂತಹ ಜೀವನವನ್ನು ಮಾಡ್ತಿದ್ದ. ಆತನು ಬಹಳ ಎಕ್ಸ್ಪೆನ್ಸಿವ್ ಡ್ರೆಸ್ ಅನ್ನು ಧರಿಸಿಕೊಂಡು ಬಹಳ ಉತ್ತಮವಾದ ಆಹಾರಗಳನ್ನು ಸೇವಿಸುತ್ತಾ ವೈಭವದಿಂದ ಜೀವನ ಮಾಡ್ತಾ ಇದ್ದ. ಆಗ ಅವನ ಹತ್ರ ಇನ್ನೊಬ್ಬ ಬಂದು ನಿಂತಿದ್ದ. ಅವ ಅತ್ಯಂತ ಬಡವನು, ಅವನಿಗೆ ಊಟಕ್ಕೆ ಕೂಡ ಗತಿ ಇಲ್ಲ, ಹಸಿವೆಯಲ್ಲಿ ಇರ್ತಿದ್ದ. ಅವ ಏನ್ ಮಾಡ್ತಿದ್ದ, ಈ ಐಶ್ವರ್ಯವನ್ನು ಊಟ ಮಾಡುವಾಗ ಅವನ ನಾಯಿಗಳು ಅಲ್ಲಿ ಕೆಳಗೆ ಮೇಜಿಂದ ಬಿದ್ದದನ್ನು ತಿಂತಾ ಇತ್ತು. ಆಗ ನಾಯಿಗಳ ಒಟ್ಟಿಗೆ ಇವ ಕೂತ್ಕೊಂಡು ಅಲ್ಲಿ ಬಿದ್ದಂತ ಆಹಾರವನ್ನು ತಿಂತಾ ಇದ್ದ. ಇವನು ರೋಗಗ್ರಸ್ತನು, ಇವನಿಗೆ ಬೇರೆ ಬೇರೆ ಹುಣ್ಣುಗಳು ದೇಹದಲ್ಲಿ ಆಗಿದೆ. ನಾಯಿಗಳು ಇವನ ಹುಣ್ಣನ್ನು ನೆಕ್ಕುತ್ತಾ ಇರುವಾಗ ಈತನು ನಾಯಿಗಳು ತಿನ್ನುವುದಕ್ಕೆ ಗಮನ ಆಚೆ ಬಂದಾಗ ಆ ಆಹಾರವನ್ನು ತೆಗೆದು ತಿಂತಿದ್ದ. ಒಂದು ದಿವಸ ಸತ್ತೋದ. ಆದರೆ ಈ ಐಶ್ವರ್ಯವಂತ ಕೂಡ ಒಂದು ದಿವಸ ಸತ್ತೋದ. ಸತ್ತ ಮೇಲೆ ಏನಾಗ್ತದೆ ಎಂಬುದನ್ನು ಯೇಸು ಕ್ರಿಸ್ತರು ಹೇಳ್ತಾರೆ. ಯೇಸು ಕ್ರಿಸ್ತರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಸತ್ತ ಮೇಲೆ ಈ ಎರಡು ವ್ಯಕ್ತಿಗಳನ್ನು ನೋಡಿದ್ರು. ಒಬ್ಬ ವ್ಯಕ್ತಿ ಆತನು ಪರಲೋಕ ಎಂಬುದಾಗಿ ನಾವು ಹೇಳ್ತೇವಲ್ಲ, ಬಹಳ ವೈಭವ ಸ್ಥಳ, ಅಲ್ಲಿದ್ದಾನೆ. ಯಾರು? ಈ ರೋಗಗ್ರಸ್ತನಾದಂತ ಬಡವನು. ಅವನಿಗೆ ಒಂದು ಹೆಸರು ಯೇಸು ಕೊಡ್ತಾರೆ. ಆ ಹೆಸರು ಏನಂತ ಹೇಳಿದ್ರೆ ಲಾಜರನು ಎಂಬುದಾಗಿ. ಲಾಜರಸ್ ಬಹಳ ಸಂತೋಷದಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಸೌಹಾರ್ದತೆಯಿಂದ ಯಾವುದೇ ರೀತಿಯ ದ್ವೇಷ, ವೈಷಮ್ಯ ಅಥವಾ ಬೇರೆ ಬೇರೆ ರೀತಿಯ ಅಸೂಯೆಗಳು ಇವುಗಳನ್ನು ವ್ಯಕ್ತಪಡಿಸದೆ ಪ್ರೀತಿಯಿಂದ ಜೀವನ ಮಾಡಿರಿ ಎನ್ನುವಂತ ಸಂದೇಶ ಕಳೆದ 11 ವರ್ಷಗಳಿಂದ And heaven and nature sing, and heaven and nature sing, and heaven and nature sing. ಆದಿಯಿಂದ ದೂತವೃಂದ ಹಾಡ ಹಾಡ್ಯಾರ, ಮುತ್ತಿನಂತ ಯೇಸು ಕಂದ ಹುಟ್ಟಿ ಬಂದಾರ. ಹಾಡ ಕೇಳಿ ಕುರುಬರ ಗುಂಪು ಹಾಡಿಗೆ ಬಂದಾರ. ನಂದನ ಕಂದ ಯೇಸು ಕಂಡು ಬಾಗಿ ನಮಿಸ್ಯಾರ. ಬಾನಿ ನುಡಿಯ ಯೇಸು ಕಂದ ಭೂಮಿಗೆ ಬಂದಾನ. ವಿಶ್ವದೊಡೆಯ ಪ್ರೀತಿಯನ್ನು ಜನತೆಗೆ ತಂದಾನ. ಬಾನಿ ನುಡಿಯ ಯೇಸು ಕಂದ ಭೂಮಿಗೆ ಬಂದಾನ. ವಿಶ್ವದೊಡೆಯ ಪ್ರೀತಿಯನ್ನು ಜನತೆಗೆ ತಂದಾನ. ಹಾಡೊಂದ ಹಾಡಿರೋ, ಬಂಗಾರ ತೂಗಿರೋ, ಚಂದನ ತೊಟ್ಟಿನಲ್ಲಿ ನಮ್ಮ ಕನ್ನನ ತೂಗಿರೋ. ಹಾಡೊಂದ ಹಾಡಿರೋ, ಬಂಗಾರ ತೂಗಿರೋ, ಚಂದನ ತೊಟ್ಟಿನಲ್ಲಿ ನಮ್ಮ ಕನ್ನನ ತೂಗಿರೋ. Jesu Baduk Salmala Santos Pavya Gulwa Kaune Nidala Pole Dravya Gulmya Sangi Santos Korit Kita Gavya Golya Sangi Moga Barit Kani Kadya Dev Devaso Mala Santos Pavya Gulwa Kaune Nidala Pole Dravya
मोरया संगी संतोष बरीत गीता गव्या मोरया संगी मोगा बरीत काणी खण्या आसोदानी गया Gloria in excelsis Deo Gloria in excelsis Deo. We wanna wish you a Merry Christmas. We wanna wish you a Merry Christmas from the bottom of our heart. We wanna wish you a Merry Christmas. We wanna wish you a Merry Christmas. We wanna wish you a Merry Christmas from the bottom of our heart. Dashing through the snow in a one-horse open sleigh, over the fields we go, laughing all the way. Bells on bobtails ring, making spirits start. What fun it is to ride and sing a sleighing song tonight. Hey, jingle bells, jingle all the way. Oh, what fun it is to ride in a one-horse open sleigh. Hey, jingle bells, jingle all the way. Oh, what fun it is to ride in a one-horse open sleigh. We wish you a Merry Christmas. We wish you a Merry Christmas. We wish you a Merry Christmas and a Happy
चमका सितारा है, चन्नी से आया यीशु मसीहा, दूतों ने गाया है। छोटी नगरिया चमका सितारा है, चन्नी से आया यीशु मसीहा, दूतों ने गाया है। प्रभु सबका आया, यीशु सबका आया, यीशु सबका आया। झूमो नाचो खुशी से आज यीशु पैदा हुआ, झूमो नाचो खुशी से आज यीशु पैदा हुआ। ಯೇಸು ರಾಜನು ತಾಳ್ಮೆಯುಳ್ಳ ತಾಯಿಯಲ್ಲಿಯೇ ನಾರನಾಗಿ ಜನಿಸಿ ಬಂದನು, ತಾಳ್ಮೆಯುಳ್ಳ ತಾಯಿಯಲ್ಲಿಯೇ ನಾರನಾಗಿ ಜನಿಸಿ ಬಂದನು। ಯೇಸುವೇ ನೀ ಪರಿಶುದ್ಧ, ಕರ್ತನೇ ನೀ ಶುದ್ಧನು, ಯೇಸುವೇ ನೀ ಪರಿಶುದ್ಧ, ಕರ್ತನೇ ನೀ ಶುದ್ಧನು, ಶುದ್ಧನಾಗುವಂತೆ ನನ್ನನ್ನು ಶುದ್ಧೀಕರಿಸುವ ಯೇಸುವೇ, ಶುದ್ಧನಾಗುವಂತೆ ನನ್ನನ್ನು ಶುದ್ಧೀಕರಿಸುವ ಯೇಸುವೇ। ಪರಮ ಪೂಜನೀಯ ಘನ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸಾಲ್ರನ ಬಿಷಪರು, ಮಂಗಳೂರು ಡಯಾಸಿಸ್, ಇವರನ್ನು ನಾವು ಸ್ಮರಣಿಕೆಯನ್ನು ಕೊಟ್ಟು ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ. ಕಾನೂನಿನ ಬಗ್ಗೆ ಏನು ಹೇಳುವುದಿಲ್ಲ ನಿಮಗೆ. ಮೊದಲನೇದಾಗಿ ನಮ್ಗೆಲ್ಲರಿಗೂ ಅತಿ ಮುಖ್ಯವಾಗಿರುವಂಥದ್ದು ಭಾರತದ ಸಂವಿಧಾನ. ಸಂವಿಧಾನದ ಚೌಕಟ್ಟಿನೊಳಗೆ ನೂರಾರು ಕಾನೂನುಗಳು ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲಿವೆ. ಪ್ರತಿಯೊಂದು ಕಾನೂನು ಅತ್ಯಗತ್ಯ. ಕಾನೂನಿನ ಅವಶ್ಯಕತೆ ಅರಿವು ನಮಗೆ ಆಗುವುದಿಲ್ಲ ಎಲ್ಲಿಯವರೆಗೆ ಅಂದರೆ ನಮ್ಮ ಹಕ್ಕು, ನಮ್ಮ ರೈಟ್ಸ್ ಏನಿದೆ ಅದರ ಉಲ್ಲಂಘನೆ ಆಗುವವರೆಗೂ ನಮಗೆ ಕಾನೂನಿನ ಅರಿವು ಆಗುವುದಿಲ್ಲ. ಯಾವಾಗ ನಮ್ಮ ಹಕ್ಕಿನ ಉಲ್ಲಂಘನೆ ಆಗ್ತದೋ ಆವಾಗ ನಮಗೆ ಅನ್ನಿಸ್ತದೆ ನಮಗೆ ನಮ್ಮ ಹಕ್ಕು ಇದು, ಇದನ್ನು ಉಲ್ಲಂಘನೆ ಮಾಡಿದವರ ವಿರುದ್ಧ ನಾವು ಕ್ರಮ ಕೈಗೊಳ್ಳಬೇಕು, ಏನು ಮಾಡಬೇಕು ಅಂತ ಹೇಳಿ ಆತ್ಮಕ್ಕೆ ಬರುವ ಕಾನೂನು ಏನು ಹೇಳ್ತದೆ ಅನ್ನುವ ವಿಚಾರವನ್ನು ನಾವು ತಿಳಿದುಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತೇವೆ. ವಕೀಲರನ್ನು ಭೇಟಿಯಾಗಿಯೋ, ಗೂಗಲ್ ಸರ್ಚ್ ಮಾಡಿಯೋ, ಅಥವಾ ಸ್ವಲ್ಪ ತಿಳುವಳಿಕೆ ಇರುವವರನ್ನು ಈ ಬಗ್ಗೆ ಕೇಳಿಯೋ, ಅಥವಾ ಪೊಲೀಸರ ಮುಖಾಂತರವೋ ಯಾರದಾದರೂ ಮುಖಾಂತರ ಕಾನೂನಿನ ಅರಿವನ್ನು ಮಾಡಿಸಿಕೊಳ್ಳುವಂತಹ, ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಪ್ರತಿಯೊಂದು ಧರ್ಮವನ್ನು ಆಚರಣೆ ಮಾಡುವಂಥದ್ದು, ಆ ಧರ್ಮದ ಚೌಕಟ್ಟಿನಲ್ಲಿ ನಾವು ಬಾಳುವಂಥದ್ದು, ಸಮಾಜವನ್ನು ಕಟ್ಟುವಂಥದ್ದು, ಇದೆಲ್ಲವೂ ಕೂಡ ಸಂವಿಧಾನಬದ್ಧವಾದ ನಮ್ಮ ಹಕ್ಕು. ಮತ್ತೆ ಅದೇ ಕೂಡ ನಮಗೆ ಧರ್ಮದ ಬಗ್ಗೆ ತಿಳುವಳಿಕೆ ಮೂಡಿಸುವಂತಹ ಹಕ್ಕು ಕೂಡ ನಮಗಿದೆ. ಧರ್ಮ ಮತ್ತೆ ಕಾನೂನು ಒಟ್ಟೊಟ್ಟಿಗೆ ಮುಂದುವರಿಯುವಂಥದ್ದು ಅನ್ನೋದು ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಒಂದು ಸ್ವಸ್ಥ ಸಮಾಜಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಧರ್ಮದ ಚೌಕಟ್ಟಿನಲ್ಲಿ ಬದುಕುವಂತಹ ಮನಸ್ಥಿತಿ. ಅದೇ ರೀತಿ ಧರ್ಮದ ಚೌಕಟ್ಟಿನಲ್ಲಿ ಯಾರು ಬದುಕ್ತಾರೋ ಅವರಿಗೆ ಕಾನೂನಿನ ಅರಿವು ಇಲ್ಲದಿದ್ದರೂ ಸಹ ಕಾನೂನನ್ನು ಪಾಲಿಸ್ತಾರೆ. ಯಾಕಂತ ಹೇಳಿದ್ರೆ ಧರ್ಮದ ಚೌಕಟ್ಟಿನಲ್ಲಿ ಅನ್ಯಾಯ ಅನ್ನುವುದೇ ಇಲ್ಲ. ಅದು ಕಾನೂನಿಗೂ ಮೀರಿ ನಿಂತಿರುವಂತಹ ಒಂದು ದೇವರ ವಾಕ್ಯ. ಮತ್ತೆ ಈ ಕಾನೂನಿನ ಅವಶ್ಯಕತೆ
ಧರ್ಮದ ಚೌಕಟ್ಟಿನಲ್ಲಿರುವವರಿಗೆ ಯಾವತ್ತೂ ಬರುವುದಿಲ್ಲ ಅಂತ ಹೇಳುವಂಥದ್ದು ವಿಶ್ವಾಸ. ಅದರಿಂದ ಈಗ ಆರೋಪ ನಾನು ಕನ್ನಡಿಗ, ಆದರೆ ಐ ವಿಲ್ ಸ್ಪೀಕ್ ಇನ್ ಇಂಗ್ಲಿಷ್ ಟುಡೇ ಇಫ್ ಯು ಡೋಂಟ್ ಮೈಂಡ್. ಐ ವಿಲ್ ಮಿಕ್ಸ್ ಕನ್ನಡ, English, everything together, and has given me only 2 minutes. For all, everybody given 3, for me only 2 minutes, so I'll try to finish it within 2 minutes. Let me introduce first of all, let me thank all the competitors today that have participated in the musical competition. I would like the congregation to give them a round of applause for their participation. Thank you very much. Let me introduce myself. My name is Anita Sones. I have been born and brought up in Mulki. I studied in Medellin School, Mulki. I did my college in Vijay College, Mulki. And then after marriage, I have been to Bahrain. I have spent 39 years in Bahrain. And I've been working for the United States Navy government as a contract specialist for 32 years. I just took my early retirement on 30th November 2022. And now I'm back with my mom in Mulki. You know why? Because my mom, she belongs to a farming family. I wanted to continue my farming starting from 1st of January 2023. So that is my goal right now. And I have been in Bahrain for 39 years, as I told you. And now I'm no more in Bahrain. I'll be back in ಹಿರಿಯರೇ ಹಾಗೂ ನನ್ಮುಂದೆ ನೆರೆದಿರುವಂತಹ ಸಭಿಕರೇ, ನಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜಿಲ್ಲಾ ಕಾನೂನು ಸೇವಾಧಿಕಾರ ಹಾಗೂ ವಿಜಯ ಮಾಸ್ಟರ್ ಹಳೆಯಂಗಡಿ, ಅದೇ ರೀತಿ ಭಾರತ ಕ್ರೈಸ್ತ ಚರ್ಚ್ಗಳ ಒಕ್ಕೂಟ, ಮಂಗಳೂರು ರಿಜಿಸ್ಟರ್ ಇವರ ನೇತೃತ್ವದಲ್ಲಿ ನನ್ನ ಸಹೋದ್ಯೋಗಿ ಮತ್ತು ಆತ್ಮೀಯರಾದಂತಹ ಟಿ.ಡಿ.ಎಲ್. ದೇವರಾಜರವರು ಸಂಯೋಜಿಸಿದಂತಹ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮವು ಇನ್ನು ಮುಂದೆಯೂ ಈ ಜಾಗದಲ್ಲಿ ನಡೆಯುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಬಂಧುಗಳೇ, ಧರ್ಮ ಯಾವತ್ತೂ ಒಡೆಯುವುದಿಲ್ಲ, ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡುವುದು. ಧರ್ಮ ಒಗ್ಗೂಡಿಸುತ್ತದೆ ಹೊರತು ಬೇರ್ಪಡಿಸುವುದು. ಅದೇ ರೀತಿ ಇದಕ್ಕೆ ಉದಾಹರಣೆಯಾಗಿ ನಾವು ಮೂಲತಃ ಒಂದು ವಿಷಯವನ್ನು ಹೇಳಬೇಕು. ಆಭರಣಗಳು ಹಲವಾರು ಇರಬಹುದು, ಆದರೆ One side, close, hತ್ತಿರ ಬನ್ನಿ. Yes, ಇಲ್ಲಿ Thank you.
Sanil P. College, Alangadi, please keep ready. Shri Narayana. ಬರ್ಲಿಕ್ಕೆ ಹೇಳಿ. ಬರ್ಲಿಕ್ಕೆ ಹೇಳಿ. Narayana Sanil P. College, Alangadi. Saint Anne's Nursing. ಇಲ್ಲಿ ಈ ಕಡೆ ತಿರುಗಿ, ಈ ಕಡೆ ತಿರುಗಿ. Saint Anne's Nursing College. ಇಲ್ಲಿ ಇಲ್ಲಿ ನೋಡಿ ಸರ್. ಎಸ್ ಓಕೆ, ಥ್ಯಾಂಕ್ ಯು. ಸರ್ ಡೇನಿಯಲ್ ಸರ್ ಸ್ವಲ್ಪ ಬ್ಯಾಕ್ ಬ್ಯಾಕ್. ಸರ್ ಇಲ್ಲಿ ನೋಡಿ. ಥ್ಯಾಂಕ್ ಯು. ವಿಜಯ್. ಸರ್ ವೇದಿಕೆಯ ಮೇಲಿರುವ ಪರಮ ಪೂಜ್ಯ ಬಿಷಪ್ರವರೇ ಹಾಗೂ ಎಲ್ಲ ಧರ್ಮಗಳೇ, ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳೇ, ಉಪನ್ಯಾಸಕರೇ, ಎಲ್ಲ ಗ್ರಾಮಸ್ಥರೇ, ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳಿ, ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ನಾವು ಕೊಡುಗೆಗಳ ಹಬ್ಬಗಳನ್ನು ಆಚರಿಸುವ ಎಲ್ಲರಿಗೂ ಶಾಂತಿ ಸಮಾಧಾನ ಸಿಗಲಿ ಅಂತ ದೇವರ ಪ್ರಾರ್ಥಿಸುತ್ತಾ ಜೈ ಭಾರತ್. ಒಕ್ಕೂಟ ಮಂಗಳೂರು ಹಾಗೂ ವಿಜಯ್ ಮಾಸ್ಟರ್ ಟ್ರಸ್ಟ್ ಹಳೆಯಂಗಡಿ ಸಹಯೋಗದಲ್ಲಿ ನಡೆಯುವ ಕ್ರಿಸ್ಮಸ್ ಹಬ್ಬದ ಕಾನೂನು ಮಾಹಿತಿ ಶಿಬಿರ ಮೊದಲನೇ ಅಧಿವೇಶನವನ್ನು ಉದ್ಘಾಟನೆ ಮಾಡಿ ಕ್ರಿಸ್ಮಸ್ ಸಂದೇಶ ನೀಡಿರುವ ಪರಮ ಪೂಜನೀಯ ಕನ್ನಡ ರೈಟ್ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸರ್